ನಮಸ್ಕಾರ ವೀಕ್ಷಕರೇ, ಸಮ್ಮಿಶ್ರ ಸಂಪುಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಕೌಡೂರು. ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಸಂಪುಟ ರಚನೆಯಾಗಿದೆ. ಯಾವ ಶಾಸಕರಿಗೆ ಯಾವೆಲ್ಲ ರೀತಿಯಾದಂತಹ ಒಂದು ಆಡಳಿತದ ಒಂದು ಅಧಿಕಾರದ ಚುಕ್ಕಾಣಿಗಳು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಆದರೆ ಮೈತ್ರಿ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ರೀತಿಯಾದಂತಹ ಬೆಳವಣಿಗೆಗಳು ನಡೀತದೆ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಮೈತ್ರಿ ಸರ್ಕಾರ ಎಷ್ಟರ ಮಟ್ಟಿಗೆ ಅಧಿಕಾರದಲ್ಲಿ ಇನ್ನಷ್ಟು ಬಲಗೊಳ್ಳಿಕ್ಕಿದೆ, ಇದ್ರ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ಬೋದು ಅಥವಾ JDS ಪಾಳ್ಯದಲ್ಲೂ ಕೂಡ ಒಳಗೊಳಗೆ ಉರಿಗಳು ಏಳ್ತಾ ಇದೆ. ಅಂದ್ರೆ ಸಮ್ಮಿಶ್ರ ಸರ್ಕಾರ ಏನು ಆರಂಭವಾಗಿದೆ, ಸಂಪುಟ ರಚನೆಯೂ ಕೂಡ ರಚನೆ ಆಗಿದೆ. ಆದ್ರೆ ತಮ್ಮ ಒಳಗಿರುವಂತಹ ಕೆಲವು ಮಾತುಕತೆಗಳು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ನಡೆಸೋಣ. ಸಂಪುಟ ರಚನೆ ಬಗ್ಗೆ ಏನೆಲ್ಲ ಹೆಚ್ಚಿನ ಅಪ್ಡೇಟ್ಗಳು ಕೂಡ ಸಿಗ್ಬೋದು ಅನ್ನೋಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಪರವಾಗಿ UB ಸಲೀಂ ಅವರಿದ್ರೆ, ಅದೇ ರೀತಿಯಾಗಿ ಬಿಜೆಪಿ ಪರವಾಗಿ ಸತೀಶ್ ಪ್ರಭು ಅವರಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟ ಆರಂಭದ ಹಂತವು ಮುಗಿದು ಈಗ ಕೊನೆಯ ಘಟ್ಟಕ್ಕೆ ಮುಗಿದಿದೆ. ಹಾಗಾಗಿ ಹಲವಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ತಯಾರಾಗಿದ್ದಾರೆ ಹಲವಾರು ಸಚಿವರು ಕೂಡ. ಹಾಗಾಗಿ ಈಗ ಮೊದಲನೇದಾಗಿ ನಾನು UB ಸಲೀಂ ಅವರ ಬಳಿ ಹೋಗ್ತಾ ಇದ್ದೀನಿ. ಮೈತ್ರಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಕೇವಲ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಅನ್ನುವಂಥ ನಿಟ್ಟಿನಿಂದ ಮಾತ್ರ. ಆದರೆ ಈಗ ಮೈತ್ರಿ ಸರ್ಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಗಲಭೆಯ ಮಾತುಗಳು ಕೇಳ್ತಾ ಉಂಟು. ಅಂದ್ರೆ ಮೈತ್ರಿ ಸರ್ಕಾರ ರಚನೆಯಾಗಿ ಕಾಂಗ್ರೆಸ್ನವರಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಕೇಳ್ತಾ ಇದೆ ಹಿರಿಯ ಮುಖಂಡರಿಗೆ. ನಿಮ್ಮ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡಬೇಕಾದ್ರೆ ಮೊದಲನೇದಾಗಿ ಚುನಾವಣೆಯ ಫಲಿತಾಂಶವು ಸ್ಪಷ್ಟವಾಗಿ ಅದು ಅನಿರೀಕ್ಷಿತವಾಗಿತ್ತು. ಆದರೆ ಫಲಿತಾಂಶ ಬಂದ ಮೇಲೆ ಈ ರಾಜ್ಯದ ಜನತೆ, ಅದೇ ರೀತಿ ಸೆಕ್ಯುಲರ್ ಎಲ್ಲ ಪಕ್ಷಗಳು ಸೇರಿಕೊಂಡು ಯಾವುದೇ ಕಾರಣಕ್ಕೂ BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಜೊತೆಗೆ ಜನತಾದಳವನ್ನು ಸೇರಿಸಿಕೊಂಡು ಮೈತ್ರಿ ಮಾಡಿ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಒಂದು ಸರ್ಕಾರ ರಚನೆ ಮಾಡಿದ್ದಾರೆ. ಸರ್ಕಾರ ಈಗ ಒಂದು ವಾರವಷ್ಟೇ ಅಥವಾ ಒಂದು 8 ದಿವಸ ಅಷ್ಟೇ ಮೊದಲು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ವಹಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರ ಅಂದಾಗ ಸ್ವಾಭಾವಿಕ ಒಂದು 10-15 ದಿವಸ ಈ ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ನೇಮಕ ಮಾಡಲಿಕ್ಕೆ ತಗೊಳ್ತದೆ. ಅದರಲ್ಲಿ ಏನು ಯಾವುದೇ ಕಾರಣ ಗೊಂದಲ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಇರ್ಬೋದು, ಎಲ್ಲರೂ ಆಕಾಂಕ್ಷೆಗಳು ಇರ್ತಾರೆ. ಎಲ್ಲರಿಗೂ ನಾವು ಕೇಳಿದಂತೆ ಅಧಿಕಾರವನ್ನು ಕೊಡ್ಲಿಕ್ಕೆ ಸಹ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕೋಸ್ಕರ ಅದೃಷ್ಟ, ಅದೇ ರೀತಿ ಅವರವರ ಏನು ಕೆಪಬಿಲಿಟಿ ಇದೆ ಮತ್ತು ಪ್ರಾಂತ್ಯವಾರವಾಗಿ ಪರಿಗಣಿಸಿಕೊಂಡು ಅವರಿಗೆ ನಮ್ಮ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡುವುದು ಸಾಮಾನ್ಯ. ಈಗ ಸತೀಶ್ ಪ್ರಭು ಅವರು, ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಮೈತ್ರಿ ಸರ್ಕಾರದ್ದು. ಹಾಗಾಗಿ ಎರಡು ಪಕ್ಷಗಳಿಗೆ ಒಟ್ಟಾಗಿ ತಮ್ಮ ಮೈತ್ರಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಿರುವಂಥದ್ದು. ಆದರೂ ಕೂಡ ಒಳಗಿಂದೊಳಗೆ ಚರ್ಚೆಗಳು ಗ್ರಾಸವಾಗ್ತಾ ಇದೆ. ಅಂದ್ರೆ ಹಿರಿಯ ಮುಖಂಡರಿಗೆ ಮನಸ್ತಾಪಗಳು ಎದ್ದು ಕಾಣ್ತಾ ಇದೆ. ಎರಡೂ ಪಕ್ಷಗಳಲ್ಲಿನ ಮುಖಂಡರುಗಳಿಗೆ ಖಂಡಿತವಾಗಿಯೂ ಅಸಮಾಧಾನವನ್ನು ಇವತ್ತು ಬಹಿರಂಗವಾಗಿ ತೋರ್ಪಡಿಸುವುದು ನಾವು ಕಾಣ್ತಾ ಇದ್ದೀವಿ. ಆದರೆ ಯಾವುದೇ ರೀತಿಯ ಅಸಹನೆ ಇರ್ಬೋದು ಅಥವಾ ಕೋಪತಾಪಗಳಿರ್ಬೋದು, ಅದು ಅವರ ಆಂತರಿಕ ವಿಷಯವಾಗಿದ್ದರೆ ತುಂಬ ಚೆನ್ನಾಗಿರೋದು. ಮತ್ತು ಯಾವತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಈ ರೀತಿಯ ಆಂತರಿಕ ವಿಷಯಗಳು ಬರಬಾರದು. ಬರುವುದರಿಂದ ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ ಮತ್ತು ಜನತೆಯ ಏನು ಅಭಿವೃದ್ಧಿಯ ಕಾರ್ಯಗಳು ಆಗಬೇಕು ಅಥವಾ ಜನಪರ ಕೆಲಸಗಳಾಗಬೇಕು, ಇದಕ್ಕೆ ಸಹಜವಾಗಿ ತೊಡಕಾಗ್ತದೆ. ಆದರೆ ಇವತ್ತು ಏನು ರಾಜ್ಯದಲ್ಲಿ ನಡೀತಾ ಇದೆ, ಬಹಿರಂಗವಾಗಿ ಚರ್ಚೆಗಾಗುವಂಥದ್ದು ಮತ್ತು ನನಗೆ ಇಂತಹ ಖಾತೆ ಸಿಗಲೇಬೇಕು, ಸಿಗದಿದ್ದರೆ ನಾನು ಈ ರೀತಿಯ ವಿರೋಧಿ ಕೆಲಸಗಳನ್ನು ಮಾಡ್ತೇನೆ, ತನ್ನ ಅಸಹನೆ ತೋರ್ಪಡಿಸುವಂತ ನಾವು ಕಾಣ್ತಾ ಇದ್ದೀವಿ. ಖಂಡಿತವಾಗಿ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಚೆನ್ನಾಗಿರೋದಿಲ್ಲ. ಹಾಗಾದ್ರೆ UB ಸಲೀಂ ಅವರೀಗ ಮೈತ್ರಿ ಸರ್ಕಾರ ರಚನೆಗೆ ಮುಖ್ಯ ಕಾರಣ DK ಶಿವಕುಮಾರ್ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಳುವಂತ ಮಾತು. ಆದ್ರೆ ಅವರನ್ನೇ ಈಗ ಸ್ವಲ್ಪ ಮಟ್ಟಿಗೆ ದೂರ ಇಟ್ಟಿದ್ದಾರಾ ಅಂತ ಹೇಳಿ ಕಾಂಗ್ರೆಸ್ನವರು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಎಷ್ಟರ ಜಿಲ್ಲೆಯಲ್ಲಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋರಿದ್ದರೆ ಎಲ್ಲಿಗೂ ವಿಚಾರ ತಲುಪಲಿ. ಈ ಮೈತ್ರಿಯ ಮುಖ್ಯ ಇದರ ಹಿಂದೆ ಇರತಕ್ಕಂಥ ಶಕ್ತಿ ಎಲ್ಲರಿಗಿಂತೂ ಮಿಗಿಲಾಗಿ ತಿಳಿಬೇಕಾದ ವಿಷಯ ಸನ್ಮಾನ್ಯ AICC ಜನರಲ್ ಸೆಕ್ರೆಟರಿ ಗುಲಾಂ ನಬಿ ಆಜಾದ್ ಅವರು ಇದರ ಸಂಪೂರ್ಣ ಜವಾಬ್ದಾರಿ ವಹಿಸಿ ಜನತಾದಳದ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರನ್ನು, ಅದೇ ರೀತಿ ಕುಮಾರಸ್ವಾಮಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಳುವ ಮುಖಾಂತರ ನಾವು
ಅಧಿಕಾರ ಜೊತೆಯಾಗಿ ಮಾಡೋಣ ಅನ್ನೋದನ್ನು ಮೊದಲನೇದಾಗಿ ಹೆಜ್ಜೆ ಇಟ್ಟವರೇ ಗುಲಾಂ ನಬಿ ಆಜಾದ್ ಅವರು. ಅವರಿಗೆ ಸಂಪೂರ್ಣ ಸಹಕಾರ, ಅವರಿಗೆ ಅಧಿಕಾರವನ್ನು ನೀಡಿದವರು ಮಾನ್ಯ AICC ಅಧ್ಯಕ್ಷರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಮತ್ತು ನಮ್ಮ KC ವೇಣುಗೋಪಾಲ್ ಸಾಹೇಬರು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಕರ್ನಾಟಕ, ಅದೇ ರೀತಿ BK ಹರಿಪ್ರಸಾದ್ ಸಾಹೇಬರು, ವೀರಪ್ಪ ಮೊಯ್ಲಿ ಸಾಹೇಬರು, ಖರ್ಗೆ ಸಾಹೇಬರ ಆಶೀರ್ವಾದದೊಂದಿಗೆ ರಾಜ್ಯದ ಎಲ್ಲ ನಾಯಕರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಸಹಕಾರ ಕೊಟ್ಟು, ಅದೇ ರೀತಿ ಹಿರಿಯ ಬಲಿಷ್ಠ ನಾಯಕರಾದ ಸನ್ಮಾನ್ಯ DK ಶಿವಕುಮಾರ್ ಅವರು, ಅದೇ ರೀತಿ ಹಲವಾರು ನಾಯಕರು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಇದು ನಡೆ. ಅದೇ ರೀತಿ ನಮ್ಮ ಉಳಿದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶಾಸಕರನ್ನ ಒಗ್ಗೂಡಿಸಿಕೊಂಡು ನಾವು ಒಂದು ಕಡೆ ಸೇರಿಸಿದ್ದೆವು. ಆಗ ಒಂದು ಕಡೆ ಸೇರಿಸಿದಾಗ ಅವರನ್ನು ಕೊಂಡೊಯ್ಯುವಂಥ ಜವಾಬ್ದಾರಿ, ಸೂಕ್ಷ್ಮದಲ್ಲಿ ಇರತಕ್ಕಂಥ ಜವಾಬ್ದಾರಿ, ಅವರಿಗೆ ಏನು ಕೊರತೆ ಕಂಡು ಬರದಂತ ರೀತಿಯಲ್ಲಿ ನೋಡುವಂತ ಜವಾಬ್ದಾರಿ ಅಫ್ಕೋರ್ಸ್ DK ಶಿವಕುಮಾರ್ ಅವರು ವಹಿಸಿದ್ದಾರೆ ಅಷ್ಟೇ ಹೊರತು. ಹಾಗಾದ್ರೆ ತಮ್ಗೆ ತಮ್ಮ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ, ಅವರನ್ನು ಬಂಧನದಲ್ಲಿಟ್ಟು ಅಷ್ಟರ ಮಟ್ಟಿಗೆ ಕಾಯ್ಬೇಕಾ ಅಂತ ಹೇಳಿ? ಅದು ತಪ್ಪು ಗ್ರಹಿಕೆ ನಿಮ್ದು. ಯಾಕೆಂದ್ರೆ ಒಂದು ಇಂತಹ ಸನ್ನಿವೇಶ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಒಟ್ಟು ಸೇರಿಸಿಕೊಂಡು ಪ್ರತಿ ಗಳಿಗೆಯಲ್ಲಿ ಸಭೆ ನಡೆಸಬೇಕಾಗ್ತದೆ, ಸನ್ನಿವೇಶಗಳು ಬದಲಾವಣೆ ಆಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಮುಂದಿನ ಕ್ರಮ ಏನು ಅನ್ನೋದನ್ನ ಎಲ್ಲ ಶಾಸಕರೊಂದಿಗೆ ಸೇರಿಸಿಕೊಂಡು ತೆಗೆಯುವ ಭಾಗವಾಗಿದೆ ಎಲ್ಲರ ಜೊತೆಯಲ್ಲಿ ಇಡ್ತಕ್ಕಂಥದ್ದು. ಸತೀಶ್ ಪ್ರಭು ಅವರೇ, ಸಭೆ ಅನ್ನುವಂಥದ್ದು ಕೇವಲ ಒಂದು ಗಂಟೆಗೆ ಸೀಮಿತ ಅಥವಾ ಇಷ್ಟು ದಿನಕ್ಕೆ ಮಾತ್ರ ಸೀಮಿತವಾಗಿರ್ಬೋದು. ಆದ್ರೆ ಇದು ಒಂದು ಯಾವುದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಅವರನ್ನು ಬಂಧಿತ ಮಾಡಿಕೊಂಡು ಅವರು ಹೊರಗಡೆ ಹೋಗದ ರೀತಿಯಲ್ಲಿ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಕೇವಲ ಸಮ್ಮಿಶ್ರ ಸರ್ಕಾರಕ್ಕೋಸ್ಕರ ಅಥವಾ ಬಿಜೆಪಿಯನ್ನು ಸರ್ಕಾರದಿಂದ ಕೆಳಗಿಳಿಸುವಂತ ಒಂದು ಪ್ಲಾನ್ ಆಗಿತ್ತು ಇವರದ್ದು? ಅವರ ಪಕ್ಷದ ಆಂತರಿಕ ವಿಚಾರಗಳೇನಿದೆ ಇದರ ಬಗ್ಗೆ ನಾನು ಯಾವುದೇ ರೀತಿಯ ಕಮೆಂಟ್ಸ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆ ಆದ ನಂತರ ಅವನು ಆ ಕ್ಷೇತ್ರದ ಮತದಾರರಿಗಿರ್ಬೋದು ಅಥವಾ ಅವರಿಗೆ ಬೆಂಬಲ ಕೊಟ್ಟಿರುವಂತಹ ಕ್ಷೇತ್ರದ ಜನತೆ ಯಾರಿದ್ದಾರೆ ಅವರಿಗೆ ಕೂಡ ಸಿಗದ ರೀತಿಯಲ್ಲಿ ಒಂದು ಕಡೆ ಅವರನ್ನು ಇಟ್ಟಿರುವಂತಹದ್ದು ಖಂಡಿತವಾಗಿ ಪ್ರಜಾಪ್ರಭುತ್ವದ ರೀತಿಯಿಂದ ಚೆನ್ನಾಗಿರೋದಿಲ್ಲ. ಮತ್ತು ಪ್ರತಿಯೊಬ್ಬ ಮಾನವನಿಗೂ ಇರುವಂತಹ ಒಂದು ಅವನ ಹಕ್ಕುಗಳು ಏನಿದೆ ಅದನ್ನು ಕೂಡ ಮೊಟಕುಗೊಳಿಸುವಂತಹದ್ದು, ಅವನ ಮನೆಯವರೊಂದಿಗೂ ಕೂಡ ಭೇಟಿಯಾಗದ ರೀತಿಯಲ್ಲಿ ವರ್ತನೆಗಳನ್ನು ಮಾಡುವಂತಹದ್ದು ಮತ್ತು ಅವನ ಏನು ಆತ್ಮ ಸಾಕ್ಷಿ ಅನ್ನುವಂಥದ್ದಿದೆ ಇದನ್ನು ಸಂಪೂರ್ಣವಾಗಿ ಪರಿಗಣಿಸದೇ ಇರುವಂತಹದ್ದು ಖಂಡಿತವಾಗಿ ಪ್ರಜಾತಂತ್ರದ ವ್ಯವಸ್ಥೆಯಿಂದ ಒಳ್ಳೆಯದಲ್ಲ. ಆದರೆ ಅವರು ಅವರ ಶಾಸಕರುಗಳನ್ನ ಅವರು ರೆಸಾರ್ಟ್ಗಳು ಇಟ್ಟಿರುವಂತದ್ದು ಅವರ ಆಂತರಿಕ ವಿಚಾರ. ವಿಭೀಷಣ್ ಅವರೇ, ತಾವು ಕೂಡ ಹಾಗೆ ಹೇಳ್ಕೊಂಡ್ರಿ. ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಶಾಸಕರಿಗೆ ಎಲ್ಲ ಎಷ್ಟು ಮಂದಿ ಶಾಸಕರು ಇದ್ರು ನೋಡಿ, ಅವ್ರನ್ನ ಮನೆಯವರಿಂದ ಸಂಪರ್ಕಕ್ಕೆ ಕಡಿತಗೊಳಿಸಲಿಲ್ಲ, ಎಲ್ಲರೂ ಸಂಪರ್ಕದಲ್ಲಿದ್ದರು. ಮತ್ತೆ ಇದು ವಿಶೇಷವಾಗಿ ಆ ಪಬ್ಲಿಕ್ಗೆ ಯಾಕೆ, ಸಾರ್ವಜನಿಕರಿಗೆ ಅಥವಾ ಅಲ್ಲಿ ಕಾರ್ಯಕರ್ತರಿಗೆ ಇನ್ನಿತರ ನಾಯಕರಿಗೆ ಸಂಪರ್ಕಕ್ಕೆ ವ್ಯವಸ್ಥೆ ಮಾಡಿಕೊಡಲಿಲ್ಲ ಅಂತ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದಲ್ಲೂ ಬಂದಿದೆ. ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ 2 ದಿವಸಕ್ಕೆ ರಚನೆ ಮಾಡಿದ್ರು. ಆ ಕಾಲದಲ್ಲಿ ದೆಹಲಿಯಿಂದ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದ ಅಮಿತ್ ಶಾ ಅವರ ನಿರ್ದೇಶನದ ಮೇಲೆಗೆ ದನಿಗಳಾದ ಜನಾರ್ದನ್ ರೆಡ್ಡಿ ಮಾಲಕತ್ವದ ಎಲ್ಲ ಸಹೋದರರು ಸೇರಿಕೊಂಡು, ಅದೇ ರೀತಿ ರಾಮುಲುರವರು ಸೇರಿಕೊಂಡು, ಆರ್ ಅಶೋಕ್ ರವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸದಾನಂದ ಗೌಡರವರು ಎಲ್ಲರೂ ಸೇರಿಕೊಂಡು ಕುದುರೆ ವ್ಯಾಪಾರಿಗೆ ಇಳಿದಿದ್ದಾರೆ ಅನ್ನುವಂಥ ಒಂದು ಭಯ ಇತ್ತು. ಮತ್ತೆ ನಮ್ಮ ಹಲವಾರು ಶಾಸಕರುಗಳನ್ನು ಸಂಪರ್ಕ ಮಾಡಿ ಎಲ್ಲ ಸರ್ವ ರೀತಿಯಲ್ಲೂ ಕೂಡ ಅವರ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನವನ್ನು ಮಾಡಿರುವುದರಿಂದ ತಪ್ಪಿಸಿಕೊಳ್ಳುವ ಉದ್ದೇಶ ಕೂಡ ಒಂದಾಗಿತ್ತು ಅನ್ನುವುದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ. ಹಾಗಾದ್ರೆ ಬಿಜೆಪಿ ಅವರು ಕುದುರೆ ವ್ಯಾಪಾರವನ್ನು ನಡೆಸಲಿಕ್ಕೋಸ್ಕರ ತಮ್ಮ ಪಕ್ಷದವರನ್ನು ಆಯ್ಕೆ ಮಾಡ್ತಾ ಇದ್ರು, ಎಲ್ಲಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಈಗ ನನ್ನ ಪ್ರಶ್ನೆ ಇರುವಂತದ್ದು, ತಾವು ಆಗ ಕೂಡ ಹೇಳಿದ್ರಿ DK ಶಿವಕುಮಾರ್ ಅವರು ಮೈತ್ರಿ ಸರ್ಕಾರ ರಚನೆಗೆ ಸ್ವಲ್ಪ ನಾಯಕತ್ವವನ್ನು ಕೂಡ ವಹಿಸಿದ್ರು. ಆದ್ರೆ ಅವರಿಗೂ ಕೂಡ ಆಸೆ ಇತ್ತು ತಾನು ಇಂಧನ ಸಚಿವೆಯ ಒಂದು ಖಾತೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಅಲಂಕಾರ ಮಾಡಬೇಕು ಅಂತ. ಆದ್ರೆ ಅವರಿಗೆ ಆ ಖಾತೆ ಸಿಗ್ಲಿಲ್ಲ. ಯಾವುದೇ ರೀತಿಯಾದಂತಹ ಲಾಬಿ ನಡೆಸಿದ್ರು ಕೂಡ ಆ ಒಂದು ಖಾತೆ ಸಿಗದೆ ಈಗ ಕೊನೆಯದಾಗಿ ವೈದ್ಯಕೀಯ ಮತ್ತು ಜಲಸಂಪನ್ಮೂಲ ಖಾತೆಗೆ ಅವರು ತೃಪ್ತಿ ಪಡ್ಕೊಂಡಿದ್ದಾರೆ. ಜಲಸಂಪನ್ಮೂಲ ಮತ್ತು ವೈದ್ಯಕೀಯ ಖಾತೆ ಬಹುಶಃ ರಾಜಕೀಯದಲ್ಲಿ ಇರ್ತಕ್ಕಂಥ ಪ್ರಭುಗಳಿರ್ಬೋದು, ಅತಿ ಬಲಿಷ್ಠವಂತ ಒಂದು ಪೋರ್ಟ್ಫೋಲಿಯೋ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೂ ಕೂಡ ಅವರಿಗೆ ಹೆಚ್ಚಾಗಿ ಮನಸ್ಸಿದ್ದಂತದ್ದು ಕೇವಲ DK ಶಿವಕುಮಾರ್ ಅವರಿಗೆ ಯಾವುದೇ ಸ್ಥಾನ ಕೊಟ್ಟರು ಅವರದನ್ನ ಸ್ವೀಕಾರ ಮಾಡಿ ನಿಭಾಯಿಸುವುದರಲ್ಲಿ ಒಬ್ಬ ಚಾಣಾಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿ ಯಾವುದೇ ಅಭಿಪ್ರಾಯ ವ್ಯತ್ಯಾಸ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಮನಸ್ತಾಪಗಳಿಲ್ಲ ಈಗ? ಡೆಫಿನೆಟ್ಲಿ ಇಲ್ಲ, ಅಂಥದ್ದು ಏನೂ ಇಲ್ಲ. ಒಂದು ವೇಳೆ ಅಂಥದ್ದು ಏನಾದರೂ ಮಾಧ್ಯಮದಲ್ಲಿ ಬಂದಿದ್ರು ಕೂಡ ಅದನ್ನು ಪಕ್ಷದ ಹೈಕಮಾಂಡ್ ಸರಿಪಡಿಸ್ಕೊಂಡು ಹೋಗ್ಬೋದು ಅನ್ನುವ ನಮಗೆ
ಎಸ್ ಹರೀಶ್ ಬಾಬು ಅವರು ಈಗಾಗಲೇ ಹೈಕಮಾಂಡ್ಗೆ ಬಿಟ್ಟದ್ದು ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅಂದ್ರೆ ಅವರಿಗೆ ಯಾವುದೇ ತೀರ್ಮಾನ ಇದ್ರೂ ಈಗ ಹೈಕಮಾಂಡ್ ನ ಮೊರೆ ಹೋಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಎಫೆಕ್ಟ್ ಆಗ್ಬೋದಾ, ಅಥವಾ ಈ ಒಂದು ಮೈತ್ರಿ ಪಕ್ಷದಲ್ಲಿ ಕೆಲವರಿಗೆ ಯಾವುದೇ ರೀತಿಯಾದಂತಹ ಪಕ್ಷಗಳು ಕೂಡ ಸಿಗ್ಲಿಲ್ಲ, ಅಂದ್ರೆ ಅಧಿಕಾರಗಳು ಕೂಡ ಸಿಗ್ಲಿಲ್ಲ. ಹಾಗಾಗಿ ಬಿಜೆಪಿಯ ಮೊರೆ ಬರುವ ಸಾಧ್ಯತೆಗಳು ಇದೆಯಾ, ಅಥವಾ ಬಿಜೆಪಿ ಸರ್ಕಾರಕ್ಕೆ ಯಾವ ಅವಕಾಶಗಳಿದೆ? ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನಂಬಿಕೆಯನ್ನು ಇರಿಸಿಕೊಂಡಿದೆ. ಆದ್ದರಿಂದ 2 ದಿವಸಗಳಲ್ಲಿ ಯಡಿಯೂರಪ್ಪರು ಸರ್ಕಾರ ಮಾಡಿದರೂ ಸಹ ಯಾವ ರೀತಿ ವಿಶ್ವಾಸಮತ ಯಾಚನೆಯನ್ನು ಮಾಡದೆ ನನ್ನ ಸ್ನೇಹಿತರು ಹೇಳಿದಾಗೆ ಯಾವುದೇ ರೀತಿ ಕುದುರೆ ವ್ಯಾಪಾರದಲ್ಲಿ ವಿಶ್ವಾಸವನ್ನು ಇರಿಸಿಕೊಂಡು ಅದನ್ನು ಮಾಡೋದರಲ್ಲಿ ನಾವು ಉತ್ಸುಕರು ಆಗೋದಿಲ್ಲ. ಸಹಜವಾಗಿ ಆ ರೀತಿಯ ಚಿಂತನೆಗಳಿರುವವರು ಅದೇ ರೀತಿಯ ಯೋಚನೆಗಳನ್ನು ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ನಂಬಿಕೆ ಇರಿಸಿಕೊಂಡಿಲ್ಲ ಮತ್ತು ಮುಂದಿನ ದಿನಗಳಲ್ಲಷ್ಟೇ ರಾಜ್ಯದ ಜನತೆ ಪ್ರಜ್ಞಾವಂತರಿದ್ದಾರೆ. ಖಂಡಿತವಾಗಿಯೂ ಮೊನ್ನೆಯ ಚುನಾವಣೆಗಳ ಫಲಿತಾಂಶಗಳನ್ನು ನೋಡಿದರೆ ಇವತ್ತು 122 ಸ್ಥಾನದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ಸನ್ನು 78 ಸ್ಥಾನಕ್ಕೆ ಇಳಿಸಿರುವಂತಹ ಮತದಾರರು. ಅದೇ ರೀತಿಯಲ್ಲಿ 40 ಸ್ಥಾನಕ್ಕೆ ಇದ್ದಂತಹ ಜನತಾ ದಳವನ್ನು 37 ಸ್ಥಾನಕ್ಕೆ ಸೀಮಿತ ಮಾಡಿರುವಂಥದ್ದು. ಈ ರೀತಿಯಲ್ಲಿ ಒಂದು ಜನತಾ ದಳ ಸ್ಪರ್ಧಿಸಿರುವಂತಹ ಸುಮಾರು 217 ಕ್ಷೇತ್ರಗಳಲ್ಲಿ 187 ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡಿದೆ. 147 ಕ್ಷೇತ್ರಗಳಲ್ಲಿ ತನ್ನ ಡೆಪಾಸಿಟನ್ನು ಕಳ್ಕೊಂಡಿದೆ. ಸುಮಾರು 14 ಜಿಲ್ಲೆಗಳಲ್ಲಿ ತನ್ನ ಖಾತೆಯನ್ನೇ ತೆರೀಲಿಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಒಂದು ಪಕ್ಷದೊಂದಿಗೆ ನಾಯಕತ್ವವನ್ನು ಕೊಟ್ಟು ತಾನು ಅಧಿಕಾರವನ್ನು ರಚನೆ ಮಾಡುವಂತಹ ಒಂದು ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಇವತ್ತು ಅನಿವಾರ್ಯ ಸ್ಥಿತಿಯಲ್ಲಿ ಇವತ್ತು ಅಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಈ ಹೊಂದಾಣಿಕೆ ಮಾಡಿಕೊಂಡು ಏನು ಸರ್ಕಾರ ರಚನೆ ಆಗಿದೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಉತ್ತರವನ್ನು ಕೊಡ್ತದೆ. ಮತ್ತು ಕರ್ನಾಟಕ ರಾಜ್ಯದ ಜನತೆ ಪ್ರಜ್ಞಾವಂತರಿರುವುದರಿಂದ ಸತತವಾಗಿ ಅವರು ನಿಗಾವನ್ನು ವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಸಂಖ್ಯೆಯ ಆಟದಲ್ಲಿ ಅಧಿಕಾರದಿಂದ ನಾವು ದೂರ ಆಗಿರ್ಬೋದು, ಆದರೆ 40 ಸ್ಥಾನದಿಂದ 104 ಸ್ಥಾನಕ್ಕೆ ನಮ್ಮನ್ನು ಏರಿಸಿರುವಂಥದ್ದು ಮತ್ತು ಸುಮಾರು 27 ಕ್ಷೇತ್ರಗಳಲ್ಲಿ ತುಂಬ ಕಡಿಮೆ ಮತರ ಅಂತರದಿಂದ ನಾವು 2ನೇ ಸ್ಥಾನ ಪ್ರಾಪ್ತಿಯಾಗಿರುವಂಥದ್ದು. ಈ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ತನ್ನ ಹೃದಯ ಸಿಂಹಾಸನದಲ್ಲಿ ನಮಗೆ ಖಂಡಿತವಾಗಿ ಸ್ಥಾನವನ್ನು ಕೊಟ್ಟಿದ್ದಾನೆ. ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಮಗೆ ಏನು ಜನತೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಿ ಮುಂದುವರಿಸ್ತಾರೆ. ಯಾಕಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ತಾನೇ ಅಧಿಕಾರದಲ್ಲಿರುವಾಗಲೂ ವಿರೋಧ ಪಕ್ಷದಲ್ಲಿರುವಾಗಲೂ ತನ್ನ ಜವಾಬ್ದಾರಿಯನ್ನು ಮೆರೆದಿದೆ. ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ದೀವಿ. ಇವತ್ತು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿಲ್ಲ. ಕರ್ನಾಟಕದಲ್ಲೂ ಅಷ್ಟೇ ಆಡಳಿತ ಪಕ್ಷವಾಗಿಯೂ ಇಲ್ಲ, ಪ್ರಮುಖ ವಿರೋಧ ಪಕ್ಷವಾಗಿಯೂ ಇಲ್ಲ. ಈ ರೀತಿಯಲ್ಲಿ ಸ್ಥಿತಿಯಿಂದ ಏನು ಕಾಂಗ್ರೆಸ್ ಇದೆ, ಆದ್ದರಿಂದ ಖಂಡಿತವಾಗಿ ಪ್ರಜಾಸತ್ತಾತ್ಮಕ ನಡೆಗಳನ್ನು ಭಾರತೀಯ ಜನತಾ ಪಾರ್ಟಿ ಇರಿಸ್ತದೆ ಮತ್ತು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಧಿಕಾರವನ್ನು ಪಡೆಯುವುದರ ಮೂಲಕ ಜನತೆ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ, ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಅದನ್ನು ಖಂಡಿತವಾಗಿಯೂ ನಾವು ತೀರಿಸ್ತೇವೆ. ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಂದು ವೇಳೆ ಸರ್ಕಾರ ಬರಬೇಕಾದ್ರೆ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರವು 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಜಾಸ್ತಿ ದೂರ ಹೋಗಬೇಕಾಗಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸವನ್ನು ನೋಡಿದರೆ ಬಹುಶಃ 8ರಲ್ಲಿ 8 ಕಾಂಗ್ರೆಸ್ ಬರಬೇಕಾಗಿತ್ತು, ಇಲ್ಲ. ಇಡೀ ರಾಜ್ಯದಲ್ಲಿ ನಮಗೆ ಈ ಸೋಲನ್ನು ನಾವು ನಿರೀಕ್ಷಿಸಿದಂಥ ಒಂದು ಸೋಲು ಬಂದಿದೆ ನಮ್ಮ ಕಡೆಗೆ. ಆಯ್ತಾ, ನಮ್ಮ ಲೆಕ್ಕಾಚಾರ ಪ್ರಕಾರ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ, ನಾವು ಜನರಿಗೆ ನೀಡಿರ್ತಕ್ಕಂಥ ಯೋಜನೆಗಳು, ನಾವು ಜನರಿಗೆ ತಂದಿರ್ತಕ್ಕಂಥ ಕಾರ್ಯಕ್ರಮಗಳು, ಇವೆಲ್ಲವನ್ನು ನೋಡಿದಾಗ ನಾವು 150 ಸೀಟಿಗಿಂತ ಮೇಲೆ ದಾಟಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ನಾವು ದಾಟಲಿಕ್ಕಾಗಲಿಲ್ಲ. ಕಾರಣ ಭಾರತೀಯ ಜನತಾ ಪಕ್ಷದ ನಾಯಕತ್ವದಿಂದ ನಡೆದಿರ್ತಕ್ಕಂಥ ಒಂದು ರೀತಿಯ ಪ್ರಚಾರ ಏನಂದರೆ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ, ನಾಯಕರುಗಳ ವಿರುದ್ಧ ಅಪಪ್ರಚಾರ, ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ಕೊಂಡು ಸುಳ್ಳನ್ನೇ ಸತ್ಯವಾಗಿಸಿಕೊಂಡು ನಡೆದಿರ್ತಕ್ಕಂಥ ಚುನಾವಣೆ. ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಕ್ಕೆತ್ತು ಬಿಸಾಕ್ತಕ್ಕಂಥ ಒಂದು ಕೆಲಸ ಈ ಬಾರಿ ಬಹಳ ಹೃದಯ ವಿದ್ರಾಹಕವಾದಂಥ ಒಂದು ವಿಚಾರ ಏನು ಅನ್ಕೊಂಡು ಹೇಳಿದ್ರೆ, ಹಿಂದುತ್ವದ ಹೆಸರಿನಲ್ಲಿ, ಒಂದು ಧರ್ಮದ ಹೆಸರಿನಲ್ಲಿ ಅವರು ಈ ಮುಖ್ಯಮಂತ್ರಿಗಳನ್ನ, ಸರ್ಕಾರವರನ್ನ, ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ದೂರಿ ಒಂದು ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಅದೆಷ್ಟೋ ದಿವಸ ಕೂತಿದ್ದಾರೆ ಅಂತ ಹೇಳ್ಕೊಂಡು ನಮ್ಮ ಹಿರಿಯ ಸಹೋದರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಅವರು ಕಾರ್ಯಕ್ರಮ ಹಾಕಿದ್ದಾರೆ ಅಂತ, ಎಲೆಕ್ಷನ್ ಯೋಜನೆಗಳನ್ನು ಹಾಕಿದ್ದಾರೆ ಚುನಾವಣೆಗಿಂತ ಮೊದಲು ತಿಳ್ಕೊಂಡು ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಚುನಾವಣೆ ಗೆದ್ದಿರುವುದು ಜಗಜ್ಜಾಹೀರಾಗಿದೆ. ಈ ಕಾರಣಕ್ಕೋಸ್ಕರ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ, ಸೋಲು ಅದು ಯಾವತ್ತು ಪರ್ಮನೆಂಟ್ ಅಂತ ಹೇಳಲಿಕ್ಕಿಲ್ಲ. ಒಂದೊಮ್ಮೆ ಎಡವಿದ್ದೇವೆ, ಆದರೆ
ನಾವು ಲೆಕ್ಕಾಚಾರ ಹಾಕಬೇಕಾದ್ದು ಅದರ ನಮಗೆ ಫಲಿತಾಂಶ ಬಂದು ಒಂದೇ ವಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಬೆಂಗಳೂರು ರಾಜಾಜಿನಗರದಲ್ಲಿ ಯಾವ ರೀತಿ ನಾವು ರಾಜರಾಜೇಶ್ವರಿ ನಗರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ. ಅದೇ ರೀತಿ ಇನ್ನೊಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಗಳಿಸುವ ಮುಖಾಂತರ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರ ಜಾರಿಗೆ ಈ ದೇಶದಲ್ಲಿ ಆಡಳಿತಕ್ಕೆ ಬಂದಿದೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ನೀವು ನೋಡಿದ್ದೀರಾ, ನೀವು 282 ಎಷ್ಟು ಸಮ ಇದ್ದದ್ದು? 282. ಈ ಬಾರಿ 273ಕ್ಕೆ ಇಳಿದಿದೆ. ಎಲ್ಲಾ ಲೋಕಸಭಾ ಚುನಾವಣೆ ಎಲ್ಲೆಲ್ಲ ಬೈ ಎಲೆಕ್ಷನ್ ನಡೆದಿದೆ, ಎಲ್ಲ ಕಡೆ ಕೂಡ ಸೋಲನ್ನು ಕಾಣುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಜೊತೆಯಲ್ಲಿದ್ದವರೇ ಅವರಿಗೆ ವಿರೋಧವಾಗಿ ನಡೀತಾ ಇರುವುದು ಡೈಲಿ ದಿನನಿತ್ಯ ಟಿವಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಏನಂದ್ಕೊಂಡು ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇನ್ನೊಂದು ಪಕ್ಷಕ್ಕೆ ಈ ದೇಶದಲ್ಲಿ ಆಡಳಿತ ನಡೆಸಲು ಜನರಿಗೆ ಪರವಾದಂತ ಒಂದು ಸರ್ಕಾರ ಕೊಡಲು ಯಾರಿಂದಲೂ ಸಾಧ್ಯ ಇಲ್ಲುವುದನ್ನ ನಾವು ಕಂಡಿದ್ದೇವೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಕೂಡ ನಡೆಸೋಣ. ಯಾವ ಪಕ್ಷ ಯಾವ ಧರ್ಮವನ್ನು ಓಲೈಕೆ ಮಾಡ್ತಾ ಇದೆ, ಅಥವಾ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಆಗ್ಬಹುದು ಅನ್ನುವಂಥದ್ದು ಕೂಡ ಅದನ್ನು ಕೂಡ ಚರ್ಚೆ ನಡೆಸೋಣ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಸಮ್ಮಿಶ್ರ ಸಂಪುಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಯಾವೆಲ್ಲ ರೀತಿಯಾಗಿ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ, ಆದ್ರೆ ಒಳಗಿಂದ ಒಳಗೆ ಲಾಬಿಗಳು ಕೂಡ ನಡೆದಿತ್ತು. ಆದ್ರೆ ಯಾವುದೇ ಲಾಬಿಗಳಿಗೂ ಕೂಡ ಅವಕಾಶಗಳು ಕೂಡ ನೀಡಲಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ. ಆದ್ರೆ ಹಿರಿಯ ನಾಯಕರುಗಳಿಗೆ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಗರಂ ಆಗಿದ್ದಾರೆ, ಯಾವೊಂದು ಕಾರಣಕ್ಕೂ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೊದಲನೇದಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗರಂ ಇದೆ. ಅಂದ್ರೆ 5 ವರ್ಷ JDS ಸರ್ಕಾರವನ್ನು ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಾದ್ರೂ ಹೇಗೆ, ಅಥವಾ ಈಗ CM ಮತ್ತು ಗೃಹ ಇಲಾಖೆ ಮುಖ್ಯ ಖಾತೆಗಳನ್ನು ಕೂಡ JDS ಪಾಲಾಗಿದೆ. ಹಾಗಾಗಿ ಎಲ್ಲಾ ಮುಖ್ಯ ಹಣಕಾಸು ಖಾತೆಗಳನ್ನು ಕೂಡ JDS ಪಾಲಾದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಈಗ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಯಾವುದೇ ಕಡೆಗಳಲ್ಲಿ ಠೇವಣಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ತುಂಬಾನೇ ಕಡಿಮೆ ಇದೆ. ಕೆಲವೇ 3-4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತವನ್ನು ಕೂಡ ನಡೆಸ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭದ್ರಕೋಟೆ ನಡೆಸಬೇಕಾದ್ರೆ JDSಗೆ ಈಗ 5 ವರ್ಷ ಆಡಳಿತವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಲ್ಲಿ ಉಳಿಗಾಲ ಅನ್ನುವಂಥದ್ದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಾಗಿತ್ತು. ಹಾಗಾಗಿ ಅವರು ಕೂಡ ಗರಂ ಆಗಿದ್ದಾರೆ. ಇದರ ಬಗ್ಗೆನೂ ಕೂಡ ಚರ್ಚೆ ನಡೆಸೋಣ. UB ಶರೀಂ ಅವರೀಗ ತಮ್ಮದೇ ಪಕ್ಷದ ಹಿರಿಯ ಮುಖಂಡನಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಸಮಾಧಾನ ಇದೆ. 5 ವರ್ಷ ಈಗ JDS ಆಡಳಿತ ನಡೆಸಿದ್ರೆ ಜನರೆಲ್ಲರೂ ಕೂಡ JDS ಪಕ್ಷವನ್ನೇ ಹಿಂಬಾಲಿಸ್ತಾ ಹೋಗ್ಬೋದು, ಅಥವಾ ಮೋದಿ ಅಲೆ ಇರೋದ್ರಿಂದ ಮೋದಿ ಹಿಂದೆನೆ ಹೋಗ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಉಳಿವಿದೆಯಾ, ಅಥವಾ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಎಷ್ಟು ದಿವಸ ಮಟ್ಟಿಗೆ ಅನ್ನುವಂಥದ್ದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಓರ್ವ ಹಿರಿಯ ಅಪಾರ ಅನುಭವ ಹೊಂದಿರತಕ್ಕಂಥ ಓರ್ವ ರಾಜಕಾರಣಿ, ಹಲವಾರು ವರ್ಷಗಳಲ್ಲಿ ಮಂತ್ರಿಮಂಡಲದಿದ್ದು ಅನುಭವ ಹೊಂದಿರತಕ್ಕಂಥವ್ರು. ಅವರು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟುವುದರಲ್ಲಿ ಅವರ ಪಾತ್ರ ಕೂಡ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದಂಥದ್ದು. ಹೀಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಅರ್ಥ ಏನು ಅಂದ್ಕೊಂಡು ಹೇಳಿದರೆ, 5 ವರ್ಷಗಳಲ್ಲಿ ಎಲ್ಲೂ ಕೂಡ ಎರಡೂ ಪಕ್ಷ 5 ವರ್ಷ ಸಂಪೂರ್ಣವಾಗಿ ಯಾರು ಮುಖ್ಯಮಂತ್ರಿಯನ್ನು ಹೇಳಲಿಲ್ಲ. ಆಯಿತಾ, ಕುಮಾರಸ್ವಾಮಿ ಅವರಿಗೆ ಕೊಡಬಾರ್ದು ಅನ್ನುವಂಥದ್ದು ಕೂಡ ಹೇಳಿಲ್ಲ. ಆದರೆ ಮುಂದೆ 5 ವರ್ಷಗಳಲ್ಲಿ ನಾವು ಒಂದೇ ಮುಖ್ಯಮಂತ್ರಿಯನ್ನ ಇಟ್ಕೊಂಡು ಸರ್ಕಾರ ಮಾಡೋದಾ, ಅಥವಾ ನಮ್ಮ ಪಕ್ಷದಲ್ಲೂ ಕೂಡ ನಮ್ಮ ಪಾಲು ಕೂಡ ಅವಕಾಶವನ್ನು ಕೊಡುವಂತದ್ದು ಸಿಗಬೇಕಾಗಿದೆ ಅಲ್ವಾ ಅಂತ ಒಂದು ಚರ್ಚೆ ಅವರು ಮಾಡಿದ್ದಾರೆ ಅಷ್ಟೇ. ಅದರ ವಿಚಾರದಲ್ಲಿ ಹೈಕಮಾಂಡ್ ಏನಿದೆ ಅವರು ಸಮಯ ಬಂದಾಗ, ಕಾಲ ಕೂಡಿ ಬಂದಾಗ ಅದನ್ನು ಚರ್ಚೆ ಮಾಡಿ ನಿಭಾಯಿಸಬಹುದು ಅನ್ನುವಂಥ ವಿಶ್ವಾಸ. ಸತೀಶ್ ಬಾಬು, ಈಗ ಕಾಂಗ್ರೆಸ್ನ ಹಿರಿಯ ಮುಖಂಡರೇ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ವರ್ಷ ಅವಕಾಶವನ್ನು ಕೇವಲ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವಕಾಶಗಳು ಕರ್ನಾಟಕದಲ್ಲಿ ಸಿಗ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಅವರ ಮಾತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಅವಕಾಶಗಳು ಸಿಗ್ಬೋದಾ ಅಂತ ಹೇಳಿದ್ರಿಂದ
ರಾಜ್ಯದ ಜನತೆ ಕಂಡಿದ್ದಾರೆ. ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸೇರಿಕೊಂಡು ಆಡಳಿತ ಮಾಡಿದೆ. ಕಾಂಗ್ರೆಸ್ ಮತ್ತು ಜನತಾದಳ ಸೇರಿಕೊಂಡು ಈ ಹಿಂದೆ ಆಡಳಿತಗಳನ್ನು ಮಾಡಿದೆ. ಆದರೆ ಎರಡೂ ಸಂದರ್ಭಗಳಲ್ಲಿ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ರಾಜಕೀಯ ತಂತ್ರಗಾರಿಕೆ ಕುರಿತು ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತು. ಯಾಕಂದರೆ ಯಾವಾಗ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಸೇರಿಕೊಂಡು ಸರ್ಕಾರವನ್ನು ಮಾಡಿದ್ರು 20 ತಿಂಗಳ ಕಾಲ ಅಭಿವೃದ್ಧಿ ಆಗಿತ್ತು ಅನ್ನುವಂಥದ್ದನ್ನು ಈ ರಾಜ್ಯದ ಜನತೆ ಗಮನಿಸಿದ್ದಾರೆ. ಆದರೆ ಈ ಹಿಂದೆ ಧರಮ್ ಸಿಂಗ್ ಅವರಿಗೆ ಸೇರಿಕೊಂಡು ಕಾಂಗ್ರೆಸ್ ಮತ್ತು ಜನತಾದಳ ಸರ್ಕಾರ ಮಾಡಿರುವ ಸಂದರ್ಭದಲ್ಲಿ ಅದನ್ನು ಧರಮ್ ಸಿಂಗ್ ಸರ್ಕಾರ ಬೀಳಲಿಕ್ಕೆ ಕಾರಣರಾಗಿದ್ದವರು ಯಾರು ಅನ್ನುವಂಥ ಜನತೆಗೆ ಗೊತ್ತು. ಅದೇ ರೀತಿಯಲ್ಲಿ ದೇವೇಗೌಡರು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅವರ ಸರ್ಕಾರವನ್ನು ಉರುಳಿಸಲಿಕ್ಕೆ ಕಾರಣ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತು. ಮತ್ತು ಈ ಹಿಂದೆ ಕೇವಲ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ಪಕ್ಷದ ಶಾಸಕರನ್ನೇ ಸೆಳೆಯುವಂಥ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಈ ಎರಡೂ ಪಕ್ಷಗಳು ಮಾಡಿತ್ತು ಅನ್ನುವಂಥದ್ದು ಜನತೆಗೆ ಗೊತ್ತು. ಆದ್ದರಿಂದ ಕೇವಲ ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ರಾಜಕೀಯವನ್ನು ಗಳಿಸಲೇಬೇಕು, ಅದಕ್ಕೆ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧ ಅನ್ನುವ ರೀತಿಯಲ್ಲಿ ಇವತ್ತು ಎರಡೂ ಪಕ್ಷಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರಬಹುದು. ಆದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇದು ಎಷ್ಟು ಸರಿ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತು. ಮತ್ತು ಈ ಹಿಂದೆ ಸಲೀಂ ಅವರು ಕೂಡ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರ ಬಂದ ಸಂದರ್ಭದಲ್ಲಿ ಇದರ ಹಿನ್ನೆಲೆಯಲ್ಲಿ ಹಿಂದುತ್ವ ಇದೆ ಅನ್ನುವಂಥದ್ದು. ಖಂಡಿತವಾಗಿಯೂ ಅದೇ. ಈ ದೇಶದಲ್ಲಿ ಹಿಂದುತ್ವ ಅನ್ನುವಂಥದ್ದು ಒಂದು ಜಾತಿ ಅಥವಾ ಒಂದು ಮತ ಅಲ್ಲ. ಅವನು ಹಿಂದೂ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಶೈವ ಆಗಿರ್ಬೋದು, ಅಥವಾ ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಇನ್ಯಾವುದೇ ಸಮುದಾಯಕ್ಕೆ ಸೇರಿರುವನು ಇರ್ಬೋದು. ಆದರೆ ಅವನ ಆಚರಣೆಗಳು ಏನಿದೆ ಅದು ಹಿಂದುತ್ವ. ಇದು ಈ ದೇಶದ ಶ್ರೇಷ್ಠ ನ್ಯಾಯಾಲಯ ಕೊಟ್ಟಿರುವಂಥ ವರ್ಡಿಕ್ಟ್ ಇದು. ಆದ್ದರಿಂದ ಹಿಂದುತ್ವದ ಆಧಾರದಲ್ಲಿ ಈ ದೇಶದಲ್ಲಿ, ಅಂದರೆ ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಪರಂಪರೆಗೆ, ಈ ದೇಶದ ಇತಿಹಾಸಕ್ಕೆ ಮತ್ತು ಈ ದೇಶದ ಪೂರ್ವಜರಿಗೆ ಅನುಗುಣವಾಗಿ ರಾಜಕೀಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಮತ್ತು ಯಾವತ್ತು ನಮಗೆ ಅಧಿಕಾರ ಸಿಗದ ಸಂದರ್ಭದಲ್ಲಿ ನಾವು ವಿಪಕ್ಷಗಳ ಅಪಪ್ರಚಾರ ಅನ್ನುವಂತ ಹೇಳುವಂತಹದ್ದು, ತಾನು ಅಧಿಕಾರ ಗಳಿಸಿದ್ರೆ ಅದು ನನ್ನ ಸಾಧನೆ ಅಂತ ಹೇಳುವಂತಹದ್ದು, ತಾನು ಸೋತರೆ ಅದು EVMಗಳು ಕಾರಣ ಅಂತ ಹೇಳುವಂತಹದ್ದು, ತಾನು ಗೆದ್ರೆ ತನ್ನ ತಂತ್ರಗಾರಿಕೆ ಅಂತ ಹೇಳುವಂತಹದ್ದು, ಇದು ರಾಜಕೀಯದಲ್ಲಿ ಸಹಜವಾಗಿ ನಾವು ಹಿಂದಿನ ದಿನಗಳಲ್ಲೂ ಕೂಡ ಕಂಡಿದ್ದೀವಿ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ. ಇವತ್ತು ನಾವು ಉಪಚುನಾವಣೆಗಳು ಸೋತಿರಬಹುದು, ಹೌದು. ಆದರೆ ಯಾವುದೇ ರೀತಿಯ ಹೊಂದಾಣಿಕೆಗಳನ್ನು ಅಧಿಕಾರಕ್ಕೋಸ್ಕರ ನಾವು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು 282 ಸ್ಥಾನಗಳಿಂದ 270 ಸ್ಥಾನಗಳವರೆಗೂ ನಾವು ಕುಸಿದಿರ್ಬೋದು. ಯಾಕಂತ ಹೇಳಿದ್ರೆ ಇವತ್ತು TDP ನಮ್ಮೊಂದಿಗೆ ಇಲ್ಲ. ಇವತ್ತು ಕೇವಲ ಜನರನ್ನು ಮರಳುಗೊಳಿಸುವ ಭಾಗ್ಯಗಳನ್ನು ಕೊಡುವುದರ ಮೂಲಕ ನಾವು ಅಧಿಕಾರವನ್ನು ಗಳಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಅನ್ನುವಂಥದ್ದು ಗೊತ್ತು. ಆದರೆ ಈ ದೇಶದ ಹಿತಾಸಕ್ತಿಯನ್ನು, ಜನತೆಯ ಹಿತಾಸಕ್ತಿಯನ್ನು, ಅಭಿವೃದ್ಧಿಯನ್ನು ಕಡೆಗಣಿಸಿಕೊಂಡು ನಮಗೆ ರಾಜಕೀಯ ಅವಶ್ಯಕತೆ ಇಲ್ಲ, ಅಧಿಕಾರ ಅವಶ್ಯಕತೆ ಇಲ್ಲ. ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನವನ್ನು ಅಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕೊಟ್ಟು ನಾವು ಅವರ ಬೆಂಬಲವನ್ನು ಮತ್ತೆ ಗಳಿಸಿಕೊಡ್ಬೋದಿತ್ತು. ಅಥವಾ ನಮ್ಮ ಏನು ತತ್ವ ಸಿದ್ಧಾಂತಗಳೇನಿದೆ ಮತ್ತು ಜನತೆಯ ಆಶೋತ್ತರಗಳೇನಿದೆ ಇದಕ್ಕೆ ವಿರುದ್ಧವಾಗಿ ಇದ್ದುಕೊಂಡು ಶಿವಸೇನೆಯೊಂದಿಗೂ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ನಮ್ಮ ಅಧಿಕಾರ ಸಾಧನವನ್ನು ಮಾಡಬಹುದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾವುದೇ ರೀತಿಯ ಹೊಂದಾಣಿಕೆಗಳನ್ನು ನಾವು ಮಾಡೋದಿಲ್ಲ. ಅಥವಾ ದೇಶದ ಅಭಿವೃದ್ಧಿಯಿಂದ ಮತ್ತು ಮುಂದಿನ ಜನಾಂಗದ ಅಭ್ಯುದಯದ ದೃಷ್ಟಿಯಿಂದ ಏನು ನಾವು GST ಇರ್ಬೋದು ಅಥವಾ ನೋಟ್ ಬ್ಯಾನ್ ಅಂತ ಪ್ರಕರಣಗಳಿರ್ಬೋದು, ನಾವಿದನ್ನು ಮಾಡುವುದರಿಂದ ಖಂಡಿತವಾಗಿಯೂ ನಮಗೆ ಮತಗಳು ಬರುವುದಿಲ್ಲ ಅನ್ನುವಂಥ ಸ್ಪಷ್ಟತೆ ನಮ್ಗೆ ಗೊತ್ತು. ಆದರೆ ನಮಗೆ ಅಧಿಕಾರ ಗಳಿಕೆ ನಮಗೆ ಮುಖ್ಯ ಅಲ್ಲ, ಜನತೆಯ ಮತ್ತು ದೇಶದ ಅಭಿವೃದ್ಧಿ ನಮಗೆ ಮುಖ್ಯ. ಇದನ್ನು ಮುಂದಿಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇವತ್ತು ಪ್ರತಿಯೊಂದು ಉಪಚುನಾವಣೆಯಲ್ಲಿ ಸೋತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಜನತೆ ಗಮನಿಸಿದ್ದಾರೆ. ಎಲ್ಲಾ ಪ್ರತಿಪಕ್ಷಗಳು ಒಗ್ಗೂಡಿರುವಂತಹದ್ದು. ಇವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆಗಳನ್ನು ಮಾಡಿದ್ರೆ, ಎಲ್ಲಾ ಉಪಚುನಾವಣೆಯಲ್ಲಿ ಕೂಡ ದ್ವಿತೀಯ ರಂಗ ಮತ್ತು ತೃತೀಯ ರಂಗ, ಯಾಕಂದ್ರೆ ಎಡಪಕ್ಷಗಳು ಬಲಪಂಥೀಯರು ಯಾವುದೇ ರೀತಿಯ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಏಕೈಕ ಅಧಿಕಾರ ಸಾಧನೆಯನ್ನು ಮತ್ತು ಮೋದಿಯನ್ನು ಮಣಿಸಬೇಕನ್ನೋ ಏಕೈಕ ಉದ್ದೇಶದಿಂದ ಒಟ್ಟಾಗಿ ಇರುವುದರ ಪರಿಣಾಮವಾಗಿ ಪ್ರಯಾಸಕಾರದ ಗೆಲುವನ್ನು ಇವತ್ತು ಉಪಚುನಾವಣೆಯಲ್ಲಿ ಗಳಿಸಿದೆ. ಇದು ನಾವು ಅಲ್ಲ ಅಂತ ಹೇಳುವುದಿಲ್ಲ. ಆದರೆ ದೇಶದ ಜನತೆ ಪ್ರಜ್ಞಾವಂತರಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ನಿಖರವಾಗಿರ್ತಕ್ಕಂಥ ಮತ್ತು ಗುಣಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ಅವರು ಕೊಡ್ತಾರೆ. UB ಶರ್ಮಾ ಅವರೇ, ಹಾಗಾದ್ರೆ ಕೇವಲ ಅಧಿಕಾರ ಬಂದಾಗ ಒಂದು ಮಾತು ಅಥವಾ ಅಧಿಕಾರ ಕಳ್ಕೊಂಡಾಗ ಇನ್ನೊಂದು ಮಾತು ಅಂತ ಹೇಳ್ತೀರಾ? ಹಾಗಾದ್ರೆ ಉತ್ತರ ಕೊಡ್ತೀನಿ. ಇಲ್ಲೇ ಈ ಜಿಲ್ಲೆಯಲ್ಲೇ ಇರ್ತಕ್ಕಂಥದ್ದು ಸನ್ಮಾನ್ಯ ಮಾಜಿ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರ ಸೋಲು, ಇದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೇನೆ.
ರಮಣಾತ್ರಿ ಅವರು ತನ್ನ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದನ್ನು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಬಹುಶಃ ಇಡೀ ಕರಾವಳಿ ಭಾಗದಲ್ಲೆಲ್ಲ, ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲೂ ಕಾಣಲಿಕ್ಕೆ ಬಹಳ ಕಷ್ಟ ಇದೆ. ಅಷ್ಟೊಂದು ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು ಅಲ್ಲಿ. ಅವರು ಯಾವ ರೀತಿ ಅವರು ನಾಯಕ ಅನ್ಕೊಂಡು ಹೇಳಿದ್ರೆ, ಬಡ ಜನರ ಪರವಾಗಿ, ದುರ್ಬಲ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಕೂಡ ದುರ್ಬಲ ಜನರ ಪರವಾಗಿರ್ತಕ್ಕಂಥವ್ರು, ದಲಿತರ ಪರವಾಗಿ ಒಬ್ಬ ವ್ಯಕ್ತಿ ಧ್ವನಿಯಾಗಿದ್ದಂತಹ ಈ ರಾಜ್ಯದಲ್ಲಿ ವ್ಯಕ್ತಿಯವರು. ಅಂತಹ ಒಬ್ಬ ನಾಯಕ ರಾಜಕೀಯದಲ್ಲಿ ಅಪರೂಪ. ಅಂತಹ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಸೋಲಿಸಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ. ಯಾವ ಕಾರಣಕ್ಕೋಸ್ಕರ ಸೋಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಬರೇ ಒಂದೆರಡು ಕಾರಣವನ್ನು ಕೊಟ್ಟಿದ್ದಾರೆ. ಒಂದು ಮುಖ್ಯ ಕಾರಣ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಅಧ್ಯಕ್ಷತೆಯಲ್ಲಿರುವ ಶ್ರೀರಾಮ ಶಾಲೆಗೆ ಅನ್ನಭಾಗ್ಯ ಕಸಿದ್ದಾರೆ ಅಂತ ಹೇಳ್ಕೊಂಡು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇದೆಲ್ಲರಿಗೂ ಗೊತ್ತಾಗಬೇಕಾದಂತ ವಿಷಯ, ನಮ್ಮ ಹಿರಿಯ ಸಹೋದರಿಗೂ ಗೊತ್ತಾಗಬೇಕಾದಂತ ವಿಷಯ. ಪ್ರಭುಗಳಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಶಾಲೆಗೆ ಉಡುಪಿಯಲ್ಲಿ ಇರ್ತಕ್ಕಂಥ ಮೂಕಾಂಬಿಕೆ ದೇವಸ್ಥಾನದಿಂದ ಬಂತಹ ಅನುದಾನವನ್ನ ಅಲ್ಲಿಯ ಟ್ರಸ್ಟಿಗಳೊಬ್ಬರೇ ಬಂದು ಇವರನ್ನ ಸಂಪರ್ಕ ಮಾಡಿ ಆ ಕಾಲದಲ್ಲಿ ಹೇಳಿರುವುದನ್ನು ಇವರು ಮನಗಂಡ ಮೇಲೆ ಅಲ್ಲಿಂದ ಬರುವ ದೇವಾಲಯದಿಂದ ಅಥವಾ ದೇವಸ್ಥಾನಗಳಿಂದ ಬರುವಂತಹ ದುಡ್ಡನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಶಾಲೆಗೆ ತರತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬೇಕಾಗಿರುತ್ತ ಉದ್ದೇಶ ಏನು ಇವ್ರದ್ದು? ಆ ದುಡ್ಡು ತಗೊಂಡು ಬರುವಂತ ಉದ್ದೇಶ ಇಲ್ಲಿ ಮಕ್ಕಳಿಗೆ ಅನ್ನ ಕೊಡುವಂಥದ್ದು. ಅನ್ನ ಕೊಡ್ಲಿಕ್ಕೆ ಯಾಕೆ ತಲುಪಿಸಿ? ನಮ್ಮ ಸರ್ಕಾರ ಇದೆ, ಸರ್ಕಾರ ಯಾವ ರೀತಿಯಲ್ಲಾದ್ರೂ ಅನ್ನ ಹೇಗೂ ಕೊಡ್ತಾ ಇದೆ, ಡೈರೆಕ್ಟ್ ಆಗಿ ಕೊಡೋಣ, ಯಾಕೆ ದೇವಸ್ಥಾನ ತಂದು ಕೊಡಬೇಕಾಗಿದೆ? ಆ ದುಡ್ಡು ಅಲ್ಲಿಗೇನೆ ಬೇರೆ ಅನೇಕ ಕಾರ್ಯಕ್ರಮಗಳಿವೆ, ಕೆಲಸಗಳಿವೆ, ಅದಕ್ಕೆ ಉಪಯೋಗಿಸಲಿ ಅಂತ ಹೇಳ್ಕೊಂಡು ಅಲ್ಲಿಯ ಮುಖ್ಯಮಂತ್ರಿಗೆ ಹೇಳಿ ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಆದರೆ ಎಲ್ಲಿ ರಮಣಾತ್ರಿ ಅವರು ಅವರಿಗೆ ಶಾಲೆಗೆ ಊಟ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅವರಲ್ಲಿ ಎಷ್ಟು ಬಾರಿ ಒಂದು ಅರ್ಜಿನ ಕೊಡ್ಲಿಕ್ಕೆ ಹೇಳಿದ್ರು, ಎಲ್ಲ ಶಾಲೆಗಳು ಕೊಟ್ಟ ಹಾಗೆ ನೀವು ಒಂದು ಅರ್ಜಿ ಕಟ್ಟಿ, ನಿಮಗೂ ನಾವು ಊಟ ಕೊಡ್ತೇವೆ, ಯಾವುದೇ ಕಾರಣ ಕೊಡುದಿಲ್ಲ ಅಂತ ಎಲ್ಲೂ ಕೂಡ ರಮಣಾತ್ರಿ ಅವರು ಹೇಳಿಲ್ಲ. ಆದರೂ ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಇವರು ಇಡೀ ಚುನಾವಣೆ ಬರುವವರೆಗೂ ಕಾದು ಇದನ್ನ ಯಾವುದೇ ಕಾರಣಕ್ಕೂ ಅರ್ಜಿ ಕೊಡ್ಲಿಲ್ಲ. ಈಗ ಅಧಿಕಾರ ಕಳ್ಕೊಂಡ ಮೇಲೆ ರಮಣಾತ್ರಿ ಅವರು ಹೇಗೆ ಸ್ವಾಮಿ ಈ ಹೊಸ ಸರ್ಕಾರಕ್ಕೆ ಹೋಗಿ ಅರ್ಜಿ ಕೊಟ್ರು ಇಮಿಡಿಯೇಟ್ ಆಗಿ ಊಟ ಕೊಡ್ಲಿಕ್ಕೆ? ಕೊಡ್ಲಿಲ್ವ ಸರ್ಕಾರ? ಅದನ್ನ ಅವತ್ತೇ ಕೊಟ್ಟಿದ್ರೆ ಸರ್ಕಾರ ಕೊಡ್ತಾ ಇರ್ಲಿಲ್ವಾ? ಇದು ಒಂದು ರೀತಿ ಅಪಪ್ರಚಾರಕ್ಕೆ ಕಾರಣ. ಇದೀಗ ಒಂದು ಪರ್ಸನಲ್ ವಿಷಯವನ್ನು ನೋಡ್ತಾ ಹೋದ್ರೆ ಅದಾಗಿರ್ಬೋದು. ಆದ್ರೆ ಈಗ ನಮ್ಗೆ ಈಗ ಸಮ್ಮಿಶ್ರ ಸರ್ಕಾರದ ಯಾವ ರೀತಿ ಸಂಪುಟ ರಚನೆ ಆಗಿದೆ ಅನ್ನುವಂಥದ್ದು ಚರ್ಚೆಯಲ್ಲಿರುವಂತ ವಿಷಯವಾಗಿದೆ. ಹಾಗಾಗಿ ಅದರ ಬಗ್ಗೆ ಈಗ ಮಾತಾಡ್ತಾ ಹೋದ್ರೆ, ಈಗ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಈಗ ಡಿ.ಕೆ. ಇವರು ಪರಮೇಶ್ವರ್ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ, ಅಂದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಗೃಹ ಇಲಾಖೆ ಸಿಕ್ಕಿರೋದ್ರಿಂದ ಉಳಿದಂತ ಖಾತೆಗಳಿಗೆ ಯಾವುದೇ ರೀತಿಯಾದಂತಹ ಗಮನವನ್ನು ಕೊಡ್ತಾ ಇಲ್ಲ. ಪಕ್ಷದಲ್ಲಿರುವಂತಹ ಯಾವುದೇ ನಾಯಕರನ್ನು ಕೂಡ ಅವರು ಹೆಚ್ಚಾಗಿ ಗಮನವನ್ನು ಕೂಡ ಹರಿಸ್ತಾ ಇಲ್ಲ. ನನ್ನ ಜವಾಬ್ದಾರಿ ಮತ್ತು ನನ್ನ ಪಕ್ಷ ಗಟ್ಟಿಯಾಗಿದೆ, ಅಲ್ಲಿಗೆ ತಾನು ಯಾವುದೇ ಒಂದು ಇನ್ನೊಬ್ಬರ ಮಾತನ್ನು ಕೇಳಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾರೆ. ಈಗ ಇಲ್ಲ, ಅಂಥದ್ದೇನಿಲ್ಲ. ನಿಜ ಹೇಳ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ, ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಅದು ಕಾಂಗ್ರೆಸ್ ಇರ್ಬೋದು, ಬಹುಶಃ ಬಿಜೆಪಿಯಲ್ಲೂ ಕೂಡ ಇರ್ಬೋದು. ಏನಂದ್ರೆ ಈ ರಾಜ್ಯ ಮಟ್ಟದ ನಾಯಕರಿಗೆ ಯಾವುದೇ ಕಾರಣಕ್ಕೂ ತೀರ್ಮಾನ ತಗೊಳ್ಳುವಂತ ಒಂದು ಶಕ್ತಿ ಇರುವುದಿಲ್ಲ. ಎಲ್ಲ ವಿಚಾರ ಸ್ವತಃ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಇತ್ತೀಚೆಗೆ ನೂತನವಾಗಿ ಆಯ್ಕೆಯಾದ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಉಪಮುಖ್ಯಮಂತ್ರಿಗಾದ ಪರಮೇಶ್ವರ್ ಅವರು, ಅವರಿಗೆ ಉಪಮುಖ್ಯಮಂತ್ರಿ ಆಗಬೇಕಾದ್ರೆ ಅವರಲ್ಲಿ ಶಕ್ತಿ ಇತ್ತಾ ಆ ಸ್ಥಾನವನ್ನು ಗಳಿಸುವಂಥದ್ದು? ಇಲ್ಲ. ಅದೆಲ್ಲ ಡಿಸೈಡ್ ಮಾಡಬೇಕಾದದ್ದು ಹೈಕಮಾಂಡ್ ಮಾತ್ರ. ಇವರು ರಾಜ್ಯ ಘಟಕದ ನಮ್ಮ KPCC ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದು ಏನು ಅವರಲ್ಲಿ ಜವಾಬ್ದಾರಿ ಇತ್ತು ಅದೆಲ್ಲ ರೀತಿಯಲ್ಲಿ ಅವರು ನಿಭಾಯಿಸ ಬಂದಿದ್ದಾರೆ. ಮತ್ತೆ ಯಾರನ್ನ ಪರಿಗಣಿಸಿ ಅವರಿಗೆ ಯಾವ ರಿಪೋರ್ಟ್ ಮಾತ್ರ ಕೊಡುವಂತ ಒಂದು ಶಕ್ತಿ ಅವರಲ್ಲಿ ಇರ್ತದೆ. ಮಂತ್ರಿ ಮಾಡುವುದಾಗ್ಲಿ ಅಥವಾ MLA ಟಿಕೆಟ್ ಕೊಡುವ ಶಕ್ತಿ ಕೂಡ. ಆದ್ರೆ ಎಸ್.ಆರ್. ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನು ಕೂಡ ನಡೆಸಲಿಲ್ಲ. ಇದು ನನಗೆ ಸಂಬಂಧಪಟ್ಟದ್ದಲ್ಲ, ಅವರು ಹಿರಿಯ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ರು ಅನ್ನುವಂಥದ್ದನ್ನು ಗಾಳಿ ಮಾತನ್ನು ತೂರಿ ಬಿಡ್ತಾರೆ. ಹಾಗಾದ್ರೆ ಇಲ್ಲ, ಎಸ್.ಆರ್. ಪಾಟೀಲ್ ಅವರ ವಿಚಾರದಲ್ಲಿ ಅವರು ಖಂಡಿತವಾಗಿ ಅವ್ರು ಹೇಳಿದ ಒಂದು ರೀತಿಯಲ್ಲಿ ಸರಿ, ಅವರಿಗೆ ನಿರ್ಧಾರ ತಗೊಳ್ಳುವಂತ ಶಕ್ತಿ ಇರುವುದಿಲ್ಲ. ಈ ವಿಚಾರವನ್ನ ಹೈಕಮಾಂಡ್ನ ಬಳಿ ಗಮನಕ್ಕೆ ಸೆಳೆಯುವಂತ ಕೆಲಸ ಖಂಡಿತ ಅವರು ಮಾಡಿದ್ದಾರೆ. ನಿಭಾಯಿಸ್ಕೊಂಡು ಹೋಗ್ತಾರೆ, ಸರಿ ಮಾಡ್ತಾರೆ ಅಂತ ವಿಶ್ವಾಸ ಎಲ್ರಿಗೂ ಇದೆ. ಆದ್ರೆ ಅವರ ಮಾತನ್ನು ಗಮನಿಸ್ತಾ ಹೋದ್ರೆ ಅವರ ಮಾತಲ್ಲೂ ಕೂಡ ದ್ವಂದ್ವವಾದಂತಹ ಹೇಳಿಕೆಗಳು ಎದ್ದು ಕಾಣ್ತಾ ಇದೆ ಪರಮೇಶ್ವರ್ ಅವರ ಮಾತಲ್ಲಿ. ಅಂದ್ರೆ ಅವರೀಗ ತಮ್ಮ ಒಂದು ಗೇಮ್ ಅನ್ನು ಆಡ್ತಾ ಇದ್ದಾರೆ. ಕೇವಲ ಪಕ್ಷಕ್ಕೋಸ್ಕರ ದುಡಿಯುವಂತದ್ದು ಬೇಕಾಗಿಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ನನಗೊಂದು ಜವಾಬ್ದಾರಿ ಸಿಕ್ಕಿದೆ, ನನಗೊಂದು ಸ್ಥಾನ ಸಿಕ್ಕಿದೆ, ಅದನ್ನು ಉಳಿಸಿಕೊಳ್ತೇನೆ ಅನ್ನೋದು ಮಾತ್ರ ಮೆರೆಸ್ತಾ ಇದ್ದಾರೆ. ಪಕ್ಷದ ವಿಚಾರದಲ್ಲಿ ಅತಿಯಾದ ಕಾಳಜಿಯನ್ನು ವಹಿಸಿರ್ತಕ್ಕಂಥವ್ರು, ಹೊಂದಿರತಕ್ಕಂಥವರು ನಾಯಕ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರು, 2 ಬಾರಿ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದುಕೊಂಡು ಸರ್ಕಾರವನ್ನು ಯಶಸ್ವಿಯಾಗಿ ತಗೊಂಡು ಹೋದಂತ ನಾಯಕರವರು. 2 ವಿಧಾನಸಭಾ ಚುನಾವಣೆ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸಿರುವುದು ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ತಿರುಗಿ ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು. ಪಕ್ಷದ ಮೇಲೆ ಪ್ರೀತಿ ಇದೆ ಅವರಿಗೆ. ಸತೀಶ್ ಬಾಬು, ಈಗ ಹೈಕಮಾಂಡ್ ಬಿಟ್ರೆ ಪರಮೇಶ್ವರ್ ಅವರಿಗೆ ಮಾತ್ರ ಖುಷಿಯಾಗಿದೆ ಸಮ್ಮಿಶ್ರ ಸರ್ಕಾರದಲ್ಲಿ, ಮತ್ತೆ ಉಳಿದಂತ ಯಾವುದೇ ನಾಯಕರಿಗೂ ಕೂಡ ಕಾಂಗ್ರೆಸ್ ನಲ್ಲಿ ಖುಷಿ ಆಗ್ತಾ ಇಲ್ಲ.
ಮನಸ್ತಾಪಗಳು ಆಗಾಗ ಅಸಮಾಧಾನಗಳು ಕೂಡ ಎದ್ದು ಕಾಣ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಬೇಕಾಗಿರುವಂಥದ್ದು ಅಭಿವೃದ್ಧಿ ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳು. ಆದರೆ ಇವತ್ತು ನಿಮ್ಮ ಆಂತರಿಕ ಕಚ್ಚಾಟಗಳೇನಿದೆ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಮಾರಕಗಳಿಗೆ ಪರಿಣಾಮ ಆಗ್ತಾ ಇದೆ. ಇವತ್ತು ನಿಮ್ಮದೇ ಪಕ್ಷದ ಸಚಿವರುಗಳ ವಿರುದ್ಧ, ನಿಮ್ಮದೇ ಪಕ್ಷದ ಅಧ್ಯಕ್ಷರುಗಳ ವಿರುದ್ಧ ನಿಮ್ಮ ಸಚಿವರು ಇವತ್ತು ಹರಿಹಾಯ್ತಾ ಇರುವಂತಹದ್ದು. ಇವತ್ತಿನ ದಿನ ವಿಧಾನ ಪರಿಷತ್ ಸದಸ್ಯರೊಬ್ಬರು ಕೂಡ CM ಲಿಂಗಪ್ಪಯ್ಯ ಅಂತ ಬಹುಶಃ ಇರಬೇಕು, ವಿಧಾನ ಪರಿಷತ್ ಸದಸ್ಯರು ಸಹ ನಮ್ಮ ದುರ್ದೈವ ಅಂತ ಹೇಳ್ತಾ ಇರುವಂತಹದ್ದು. ಮತ್ತು ಇವತ್ತು ರಾಜ್ಯದ ಜನತೆಗೆ ಏನೆಲ್ಲ ಅನಾನುಕೂಲಗಳಾಗ್ತದೆ. ಇವತ್ತು ಸಾಲ ಮನ್ನಾದ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ರೆ ಮಾತನಾಡಿದರೆ ಅದಕ್ಕೆ ಕಾಂಗ್ರೆಸ್ನಿಂದ ಸರಿಯಾಗಿ ಪೂರಕವಾದ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಅದು ನಮಗೆ ಸಮಯಾವಕಾಶವನ್ನು ಇವತ್ತು ಕುಮಾರಸ್ವಾಮಿ ಅವರು ಕೇಳ್ತಾ ಇರುವಂತಹದ್ದು. ಇವತ್ತು 6 ಕೋಟಿ ಜನ ನನಗೆ ಮುಲಾಜು ಇಲ್ಲ, ನನಗೆ ಕೇವಲ ಕಾಂಗ್ರೆಸ್ನ ಮುಲಾಜು ಅನ್ನುವಂತಹ ರೀತಿಯಲ್ಲಿ ಕುಮಾರಸ್ವಾಮಿ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇರುವಂತಹದ್ದು. ತಾನು ಪರಿಸ್ಥಿತಿಯ ಕೈಗೊಂಬೆ ಅನ್ನುವ ರೀತಿಯಲ್ಲಿ ಅಸಹಾಯಕ ಸ್ಥಿತಿಯನ್ನು ಪ್ರದರ್ಶನ ಮಾಡ್ತಾ ಇರುವಂತಹದ್ದು. ಇವೆಲ್ಲರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳ ಏನು ಪಾಸ್ಗಳಿದೆ, ಬಸ್ ಪಾಸ್ಗಳೇನಿದೆ, ಇದನ್ನು ವಾಪಸ್ ಪಡ್ಕೊಂಡಿರುವಂತಹದ್ದು. ಮತ್ತು ಇವತ್ತಿನ ದಿನ ಬಹುಶಃ ಬೆಂಗಳೂರಲ್ಲಿ CETಯ ಅಂಕಪಟ್ಟಿ ಪರಿಶೀಲನೆಯ ಕೆಲಸ ಕಾರ್ಯಗಳು ಇವತ್ತು ಇತ್ತು. ಆದರೆ ಯಾವುದೇ ರೀತಿಯ ಪೂರ್ವ ಸೂಚನೆ ಇಲ್ಲದೆ ಇವತ್ತಿನ ದಿವಸವೇ ಅದನ್ನ ಇವರು ರದ್ದು ಮಾಡಿರುವಂತಹದ್ದು. ಯಾವುದೇ ಕಾರಣವನ್ನು ಕೊಟ್ಟಿಲ್ಲ. ಇವತ್ತು ಜಿಲ್ಲೆಯ ಅನೇಕ ಭಾಗಗಳಿಂದ ಮತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ ಈ ಗಡಿನಾಡ ಪ್ರದೇಶಗಳಿಂದಲೂ ಸಹ ವಿದ್ಯಾರ್ಥಿಗಳು ಅಂಕಪಟ್ಟಿ ಪರಿಶೀಲನೆಗೋಸ್ಕರ ಬೆಂಗಳೂರಿಗೆ ತೆರಳಿದ್ದಾರೆ. ಇವರು 2 ದಿವಸ ಮುಂಚಿತವಾಗಿ ಇವರಿಗೆ ಹೇಳಿಬಹುದಾಗಿತ್ತು. ಆದರೆ ಇವರ ರಾಜಕೀಯ ಗೊಂದಲದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇವತ್ತು ಶಿಕ್ಷೆಯನ್ನು ಅನುಭವಿಸುವಂತಹ ಸ್ಥಿತಿ ಇದೆ. ಆದ್ರಿಂದ ಕಳೆದ ರಾಜ್ಯ ಸರ್ಕಾರದ ಸಂದರ್ಭದಲ್ಲಿ ಇವತ್ತು ನಮ್ಮ ಸಲೀಂ ಅವರು ಹೇಳಿದಾಗ ಯಾವುದೇ ರೀತಿಯ ಅಪಪ್ರಚಾರ ಅಲ್ಲ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಹೇಳಿದ್ರು. ಇವತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಾನು 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವ ಸಂದರ್ಭದಲ್ಲಿ ಜಿಲ್ಲೆಯ 7 ಜನ ಶಾಸಕರುಗಳಿದ್ದು, ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ರು. ಆ ಸಮಯದಲ್ಲಿ ಆಗಿರುವಂತಹ ಅಭಿವೃದ್ಧಿಗಳನ್ನು ನೋಡಿದ್ರೆ ಮತ್ತು ಮೊನ್ನೆ ಕಳೆದ ಅವಧಿಯಲ್ಲಿ 7 ಜನ ಕಾಂಗ್ರೆಸ್ಸಿನ ಶಾಸಕರುಗಳಿದ್ರು, 3 ಜನ ಸಚಿವರುಗಳಿದ್ರು, 2 ಜನ ವಿಧಾನ ಪರಿಷತ್ ಸದಸ್ಯರುಗಳಿದ್ರು. ಆದರೂ ಆಗಿರುವಂತಹ ಅಭಿವೃದ್ಧಿಯ ತುಲತೆಯನ್ನು ಈ ಜಿಲ್ಲೆಯ ಜನತೆ ಮಾಡಿದ್ದಾರೆ. ಅದರಿಂದ ನಿಮ್ಮನ್ನು ಸೋಲಿಸಿರುವಂತಹದ್ದು. ಇವತ್ತು ಮಂಗಳೂರಿನ ಮಟ್ಟಿಗೆ ಹೇಳುದಿರು ಸಹ 12 ರಸ್ತೆಗಳ ಕಾಂಕ್ರೀಟೀಕರಣ ಕಾಮಗಾರಿಗಳು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸಂದರ್ಭದಲ್ಲಿ ಆದರೆ ಅಷ್ಟು 18 ಹೊಸ ರಸ್ತೆಗಳನ್ನು ಮಾಡುವಂಥದ್ದು ಬಿಡಿ, 18 ರಸ್ತೆಗಳ ಪಕ್ಕದಲ್ಲಿ ಚರಂಡಿ ಮತ್ತು ಫುಟ್ಪಾತ್ ಮಾಡುವಂಥ ಕೆಲಸ ಕಾರ್ಯಗಳು ನಡೆಯಲಿಕ್ಕಾಗಲಿಲ್ಲ. ಇವತ್ತು ಕುಡಿಯುವ ನೀರಿನ ಯೋಜನೆ ಬಗ್ಗೆ ಒಂದು ಹೊಸ ವೆಂಟೆಡ್ ಡ್ಯಾಮ್ ಮಾಡಿರುವಂತಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸಮಯದಲ್ಲಿ ಆದರೆ ಅವತ್ತು ಸಂಗ್ರಹಾಗಾರಗಳ ಮುಖಾಂತರ 24/7 ನೀರು ಕೊಡುವ ಸ್ಥಿತಿಯಲ್ಲಿ ಇವತ್ತು ಆಡಳಿತ ಇಲ್ಲ. ಅದೇ ರೀತಿಯಲ್ಲಿ 32 ಲಕ್ಷ ಕೋಟಿ ವೆಚ್ಚದಲ್ಲಿ ಕೋರ್ಟ್ ಕಟ್ಟಡವನ್ನು ಮಾಡಿದ್ರೆ ಅದಕ್ಕೆ ಹೋಗುವಂತ ಒಂದು ರಸ್ತೆ ಮಾಡ್ಲಿಕ್ಕೆ 5 ವರ್ಷಗಳಲ್ಲಿ ಆಗಲಿಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಇವತ್ತು ಇದು ಅಂಡರ್ಗ್ರೌಂಡ್ ಇದನ್ನ ಚರಂಡಿಯನ್ನು ಇವತ್ತು ಅಪ್ಗ್ರೇಡೇಷನ್ ಮಾಡಿದರೆ ಅದು ವೆಟ್ವೆಲ್ಗಳನ್ನು ಸುಸ್ಥಿರ ಸ್ಥಿತಿಯಲ್ಲಿ ಇವತ್ತು ಆಡಳಿತ ಇಲ್ಲ. ಅದೇ ರೀತಿಯಲ್ಲಿ ಬಂಟ್ವಾಳದ ಬಗ್ಗೆ ಕೂಡ ಹೇಳಿದರು. ಬಂಟ್ವಾಳದಲ್ಲಿ ಯಾವ ರೀತಿಯ ಸ್ಥಿತಿ ಹಿಂದೆ ಇತ್ತು, ಇವತ್ತೇನಿದೆ ಅನ್ನುವಂಥದ್ದು ಬಂಟ್ವಾಳ ಜನತೆಗೆ ಗೊತ್ತು. ಅಲ್ಲಿರುವಂತಹ ಮಿನಿ ವಿಧಾನಸೌಧಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಆಸ್ಪತ್ರೆಗಳು ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು, ಉದ್ಘಾಟನೆ ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು ಅಲ್ಲೇ ಜನತೆ ಗೊತ್ತು. ಅದಕ್ಕೋಸ್ಕರ ಅವರು ಉತ್ತರವನ್ನು ನೀಡಿದರು. ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯ ಸಚಿವರಾಗಿದ್ದರೂ ಸಹ ಆ ಒಂದು ಪ್ರದೇಶದಲ್ಲಿ ಅಶಾಂತಿಯ ನಿರ್ಮಾಣ ಮಾಡಿರುವುದು ಮಾತ್ರ ಅಲ್ಲ, ಅಲ್ಲಿ ಮಾತ್ರ ಪಾದಯಾತ್ರೆ ಮಾಡುವುದರ ಮುಖಾಂತರ ಅವರು ಯಾವ ರೀತಿಯ ರಾಜಕೀಯ ತಂತ್ರಗಾರಿಕೆ ಮಾಡಿದ್ರು ಅನ್ನುವಂತಹ ಕ್ಷೇತ್ರದ ಜನತೆ ಗೊತ್ತು. ಅದಕ್ಕೆ ಅವರು ಸೋಲಿಸಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ 191ಕ್ಕೂ ಹೆಚ್ಚಿನ ಶಾಲಾ ಕಾಲೇಜುಗಳ ಹೊಸ ಕಾಲೇಜುಗಳ ರಚನೆಯನ್ನು ಮಾಡಿದರೆ ಇವತ್ತು ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಆಗಲಿಲ್ಲ. ಇವತ್ತು ಮುಡಿಪಿನಂಥ ಪ್ರದೇಶಕ್ಕೆ ಹೊಸ ಒಂದು ಸರ್ಕಾರಿ ಕಾಲೇಜನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟರೆ ಅದಕ್ಕೆ ಕಟ್ಟಡ ವ್ಯವಸ್ಥೆಯನ್ನು ಮಾಡುವಂಥ ಸ್ಥಿತಿಯಲ್ಲಿ ಅಲ್ಲಿ ಶಾಸಕರುಗಳಿಗೆ ಸಚಿವರುಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ ಪರಿಣಾಮವಾಗಿ ಇವತ್ತು ಜಿಲ್ಲೆಯ ಜನತೆ ಉತ್ತರವನ್ನು ಕೊಟ್ಟರೆ ಹೊರತು ಯಾವುದೇ ರೀತಿಯ ಅಪಪ್ರಚಾರ ಇಲ್ಲ. ಇವತ್ತು ಮತದಾರರನ್ನ ದೂಷಣೆ ಮಾಡುವಂತಹದ್ದು, ಮತದಾರರ ಬಗ್ಗೆ ತಪ್ಪು ಭಾವನೆಯನ್ನು ಮಾಡುವಂತಹದ್ದು ಖಂಡಿತವಾಗಿ ಒಳ್ಳೆಯದಲ್ಲ. ಯಾವತ್ತು ಮತದಾರರು ಪ್ರಜ್ಞಾವಂತರಿದ್ದಾರೆ, ಅವರು ಅಭಿವೃದ್ಧಿಯನ್ನು ಗಮನಿಸ್ತಾರೆ, ಅವರು ನಮ್ಮ ರಾಜಕೀಯ ನಾಯಕರ ನಡೆ ನುಡಿಗಳನ್ನು ನೋಡ್ತಾರೆ. ಯಾರು ನಡೆದಂತೆ ನುಡಿದಿದ್ದಾರೆ ಅವರನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಹೊರತು ನಾನು ನಡೆದಂತೆ ನುಡಿದಿದೆ ಅಂತ ಹೇಳಿದ್ರೆ ಅವರು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಅವರು ಪ್ರತ್ಯಕ್ಷವಾಗಿ ಕಾಣುವುದರ ಮುಖಾಂತರ ಅವರು ಹಿಂದಿನ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ, ಮುಂದೆ ಕೂಡ ನೀಡುವವರಿದ್ದಾರೆ. ಇದ್ರ ಬಗ್ಗೆ UB ಸಲೀಂ ಅವರ ಹತ್ರ ನೇರವಾಗಿ ಉತ್ತರವನ್ನು ಕೂಡ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್.
ವಿರಾಮದ ಬಳಿಕ ಸಮ್ಮಿಶ್ರ ಸಂಪುಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಿದ್ವಿ, ಸತೀಶ್ ಪ್ರಭು ಅವರು ಕೂಡ ಹಲವಾರು ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸಿದ್ರು. ಅದಕ್ಕೀಗ ನೇರವಾಗಿ UB ಸಲೀಂ ಅವರ ಹತ್ರ ಉತ್ತರವನ್ನು ಕೂಡ ಕೇಳೋಣ. UB ಸಲೀಂ ಅವರೇ, ಸತೀಶ್ ಪ್ರಭು ಅವರು ಕೂಡ ಯಾವುದೇ ರೀತಿಯಾದಂತಹ ಒಂದು ಅಪಪ್ರಚಾರಗಳಿಲ್ಲ, ನೇರವಾಗಿ ಆಡಳಿತಕ್ಕೆ ಬಂದಿದೆ ಇದು ಬಿಜೆಪಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈಗ ಚುನಾವಣೆ ಮುಗಿದು ಅದಾದ್ಮೇಲೆ ಫಲಿತಾಂಶ ಹೊರಗಡೆ ಬಂದಾಗಿದೆ. ಇನ್ನು ನಾವೇನು ಹೊಸದಾಗಿ ಹೇಳ್ಬೇಕಂತಿಲ್ಲ. ಯಾವ ರೀತಿಯಲ್ಲಿ ಈಗ ನಾನು ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅದಕ್ಕಿಂತ ಜಾಸ್ತಿ ನನಗೆ ಕಾಮನ್ ಫ್ರೆಂಡ್ಸ್ ಅನ್ನುವಂಥ ರೀತಿಯಲ್ಲಿ ಹಲವಾರು ಬಿಜೆಪಿಯ ನಾಯಕರು ಕೂಡ ಕಾರ್ಯಕರ್ತರು ಕೂಡ ನನ್ನ ಮಿತ್ರರಿದ್ದಾರೆ. ನಾವೆಲ್ಲ ತಿಳ್ಕೊಳ್ತೇವೆ, ಜನರು ತಿಳ್ಕೊಂಡಿದ್ದಾರೆ, ಮಾಧ್ಯಮದವ್ರಿಗಂತೂ ಗೊತ್ತೇ ಇದೆ. ಚುನಾವಣೆಗಿಂತ ಮೊದಲು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಯಾವ ರೀತಿಯಲ್ಲಿ ಮತಯಾಚನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅದರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಇದು ಮಾಧ್ಯಮದ ಮುಖಾಂತರ ಒಂದು ಚರ್ಚೆಗೆ ನೀವು ಯಾವ ರೀತಿಯಲ್ಲಿ ಮುಂದಿನ ಸರ್ಕಾರ ನಡೆಯುವ ಅಂತ ಕೇಳಲಿಕ್ಕೆ ನೀವು ಕರೆದಿದ್ದಾರೆ. ಅದರ ಬಗ್ಗೆ ಹಳೆ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಈಗ ನಡೆಸಿರ್ತಕ್ಕಂಥ ಒಂದು ಎಜೆಂಡಾ, ಯಾವ ಎಜೆಂಡಾ ಇಟ್ಕೊಂಡು ಇವರು, ಯಾವ ಯೋಜನೆಯನ್ನ ಇಟ್ಕೊಂಡು ಇವರು ನಡೆಸಿಕೊಂಡು ಮತಯಾಚನೆ ಮಾಡಿದ್ದಾರೆ, ಅದರಿಂದ ಒಂದು ಪಾಠವನ್ನು ಕಲಿತಿದ್ದೇವೆ. ಮುಂದೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಾವು ಮತ ಕೇಳಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಕಾರ್ಯರೂಪಕ್ಕೆ ಯೋಜನೆ ಹಾಕೊಳ್ಬೇಕಾಗಿದೆ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ. ಮತ್ತೆ ರಮಣಾತ್ರ ಅವರ ವಿಚಾರ, ಇಡೀ ಬಂಟ್ವಾಳ ತಾಲೂಕಿಗೆ ಅವರ ಕ್ಷೇತ್ರದಲ್ಲಿ 1300 ಕೋಟಿ ರೂಪಾಯಿಯನ್ನ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಿಂದ ತಂದಿರುವಂತಹ ಒಂದು ಖ್ಯಾತಿಯನ್ನ ಅವರ ಪಾಲಾಗಿದೆ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಏನೇ ಯೋಜನೆ ತಂದು ಯಾವುದೇ ಕಟ್ಟಡದಲ್ಲಿ ಕಟ್ಟಿದ್ರು ಕೂಡ ಸನ್ಮಾನ್ಯ ರಮಣಾತ್ರ ನೇತೃತ್ವದಲ್ಲಿ ನಡೆದಿದೆ ಅಂತ ನಾವೆಲ್ಲರೂ ನೆನಪಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಪ್ರಭುಗಳು ಹೇಳಿದ್ರು ಯಾರೋ ತಂದ ಯೋಜನೆ ಅಂತ ಹೇಳ್ಕೊಂಡು, ಯಾರು ತಂದ ಯೋಜನೆ? ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದಿಂದ ತಂದ ಯೋಜನೆ ಅದು. ಅದಾದ್ಮೇಲೆ ಸನ್ಮಾನ್ಯ UT ಖಾದರ್ ಅವರು ತಮ್ಮ ಕ್ಷೇತ್ರದಲ್ಲಿ ಮುಡುಪಿನಲ್ಲಿ ಯಾವುದೊಂದು ಕಾಲೇಜು ಕಟ್ಟಡಕ್ಕೆ ಮಾಡಿಲ್ಲ ಅಂತ ತಿಳ್ಕೊಂಡು, ಇಡೀ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಆಗ್ಬೋದು ಈ ರಾಜ್ಯದಲ್ಲಿ ಅಂತಹ ಒಂದು ಕ್ಷೇತ್ರ, ಅಷ್ಟೊಂದು ಅಭಿವೃದ್ಧಿ ಆದಂತಹ ಕ್ಷೇತ್ರ ಇನ್ನೊಂದು ಇದೆಯಾ ಅಂತ ಹೇಳ್ಕೊಂಡಿಗೆ ಜನರಿಗೆ ಸಂಶಯ. ಕಾರಣ ಅಂತಹ ಒಂದು ರೀತಿಯಲ್ಲಿ ಅಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸೇರದಿದ್ರೂ ಕೂಡ ಅಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳನ್ನು ನೋಡಿದ್ರೆ ಬಹುಶಃ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಏನಂತ ಹೇಳ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು. ಮಾನ್ಯ ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದರಿದ್ದಾರೆ, ಅವರಿಗೆ ಬರುವಂತಹ ಕೆಲಸ ಕಾರ್ಯಗಳನ್ನು ಹೇಳಿ ಸ್ವಾಮಿ. ಒಂದು ರೈಲ್ವೆ ಯೋಜನೆ ಏನ್ ತಂದಿದ್ದಾರೆ ಮಂಗಳೂರಿಗೆ? ಶೂನ್ಯ. ಮತ್ತೆ ಮಿಕ್ಕಿದ್ದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳ ಪರಿಸ್ಥಿತಿ ಏನಂದ್ಕೊಂಡು ನಾವು ಎಲ್ಲರೂ ನೋಡ್ತಾ ಇದ್ದೇವೆ ದಿನನಿತ್ಯ. ಯಾವುದೇ ಒಂದು ರಸ್ತೆ ಕಾಂಗ್ರೆಸ್ ಕಾಲದಲ್ಲಿ ಇದ್ದಂತಹ ಒಂದು ಮಾಡಿರ್ತಕ್ಕಂಥ ಚತುಷ್ಪಥ ರಸ್ತೆ ಇದು. ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಅನೇಕ ಕೆಲಸ ನಡೆದಿರ್ತಕ್ಕಂಥ ರಸ್ತೆಗಳಿದು. ಇದರಲ್ಲಿ ನಿಮ್ಮ ಕಟ್ಟಡ ಇರ್ತಕ್ಕಂಥ ಕೊಂಚ ಮಟ್ಟದಲ್ಲಿ ದೂರ ಇದೆ ಒಂದು ಫ್ಲೈಓವರ್, ಕೊಟ್ಟಾರ ಚೌಕಿಯಲ್ಲಿ ಫ್ಲೈಓವರ್ ಇದೆ, ಕೂಳೂರನೊಂದು ಫ್ಲೈಓವರ್ ಇದೆ. ಇಲ್ಲಿಯ ಪರಿಸ್ಥಿತಿ ಏನು ಸ್ವಾಮಿ? ಒಂದು ಮಳೆ ಬಂದಾಗ ನಡೆದಂತಹ ಭೀಕರ ಪ್ರವಾಹ ಒಂದು ಬಂದಿತ್ತು, ಅದನ್ನ ನಿಭಾಯಿಸಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಬಂದು ಹೋಗಿದ್ದಾರೆ ಬಿಟ್ರೆ ಏನು ಕೆಲಸ ಕಾರ್ಯ ನಡೆಸಲಿಲ್ಲ. ಇದುವರೆಗೂ ಪಂಪ ಎಲ್ಲ ಒಂದು ಫ್ಲೈಓವರ್ ಮಾಡ್ಲಿಕ್ಕೆ 10 ವರ್ಷದಲ್ಲಿ ಇವರಿಂದ ಸಾಧ್ಯ ಆಯ್ತಾ? ಇಲ್ಲ. ತೊಕ್ಕೋಟ್ನ ಗತಿ ಪರಿಸ್ಥಿತಿ ಬಂದು ನೋಡಿ, ಎಷ್ಟು ಹೆಣಬಿತ್ತು ಅಲ್ಲಿ ಆಕ್ಸಿಡೆಂಟ್ ಆಗುವ ಮುಖಾಂತರ. ಇದುವರೆಗೂ ಅವರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೂ UT ಖಾದರ್ ರಮಣಾಥರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯನ ಅವ್ರ ಕೆಲಸವೇ ಮಾಡಿಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ನಾವೀಗ ಎದುರಿಸ್ತಾ ಇದ್ದೇವೆ. ದುರದೃಷ್ಟಕರ. ಲೋಬರ್ ಅವರು ಬಹಳ ಅಲ್ಪ ಅವಧಿಯಲ್ಲಿ 5 ವರ್ಷ ಕಾಲ ಶಾಸಕರಾಗಿದ್ದರು. ಈ ಮಂಗಳೂರು ನಗರದಲ್ಲಿ ಇನ್ನು ಶಾಸಕರು ಅವರು ಮಾಜಿ ಆದ್ರೂ ಕೂಡ ಲೋಬರ್ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತ ಒಂದು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಕಾಂಗ್ರೆಸ್ ಪಕ್ಷಕ್ಕೂ ಹೆಮ್ಮೆ, JR ಲೋಬರ್ ಅವರಿಗೊಂದು ಹೆಮ್ಮೆ. JR ಲೋಬರ್ ಅವರು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತೀರಾ? ಅಫ್ಕೋರ್ಸ್. ಈಗ ಮೊನ್ನೆ ಮಳೆಯ ಕಾರಣಕ್ಕೆ ಹೆಚ್ಚಾಗಿ ಎಲ್ಲರೂ JR ಲೋಬರ್ ಅವರನ್ನು ದೂರ್ತಾ ಇದ್ದಾರೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ JR ಲೋಬರ್ ಅನ್ನು ದೂರ್ಲಿಕ್ಕಿಲ್ಲ. ಅದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು, ನಾನು ವಿಶೇಷವಾಗಿ ಇನ್ನೊಂದು ಗಮನವನ್ನು ಸೆಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರು. ನೋಡಿ, ಮೊನ್ನೆ ಈ ನಮ್ಮ ನಗರ ಪ್ರದೇಶದ ಒಳಗಡೆ ಕೆಲವು ಚರಂಡಿ ಎಲ್ಲ ಬ್ಲಾಕ್ ಆಗಿತ್ತು. ಅಲ್ಲಿ ಕೆಲವು ಕಾಕತಾಳೀಯವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ. ಒಂದನೇದಾಗಿ ಚುನಾವಣೆ ನಡೆದು ಫಲಿತಾಂಶ ಬಂದು ಸ್ವಲ್ಪ ದಿವಸ ಆದಷ್ಟೇ. ಈ ಕಳೆದ 2 ತಿಂಗಳಲ್ಲಿ ಕೂಡ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಚುನಾವಣೆ ಕೆಲಸದಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಅದು ಮುಗಿದ ತಕ್ಷಣ ರಜೆ ಆಯಿತು, ಅವರು ಮತ್ತೆ ಬಂದ ತಕ್ಷಣ ಮಳೆ ಬಂತು. ಆ ಡ್ಯೂಟಿಗೆ ಹಾಜರಾಗುವಾಗ ಮಳೆ ಬಂತು. ಈ ಮಳೆ ಬರುವುದು ಅವರ ಆ ಡ್ಯೂಟಿಗೆ ಹಾಜರಾದೆಲ್ಲ ಜೊತೆ ಆಗಿರುವುದರ ಕಾರಣ ಅವ್ರಿಗೆ ಏನು ಮಾಡ್ಲಿಕ್ಕೆ, ಅದು ಅನಿರೀಕ್ಷಿತವಾದಂತಹ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಿತ್ತು ಬಂದದ್ದು. ಒಂದು. ಎರಡನೇದಾಗಿ ಈ ಬಂದ ಮಳೆಯ ನೀರು ಕೂಡ ಸಮುದ್ರಕ್ಕೆ ತಲುಪಲು ಸಾಧ್ಯವಾಗಿಲ್ಲ. ಕಾರಣ ಅದು ಕೂಡ
ಅಲ್ಲಿ ನಮ್ಮ ಈ ಸಮುದ್ರದಲ್ಲಿ ಕೂಡ ಆ ಒಂದು ಕಾಲದಲ್ಲಿ ನಮ್ಮ ನೀರು, ಸಮುದ್ರದ ನೀರು ಎತ್ತರಕ್ಕೆ ಬರುವ ಕಾರಣ ಆ ಕಾಲದಲ್ಲಿ ಸಂದರ್ಭದಲ್ಲಿ ನೀರು ಸಮುದ್ರ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ನಮ್ಮ ನದಿಗೆ ಹಿಂದೆ ಹಾಕ್ತಾ ಇತ್ತು. ನದಿಯ ನೀರು ಮಟ್ಟ ಏರಿಕೆ ಆಗಿರುವ ಕಾರಣ ನಮ್ಮ ಚರಂಡಿಯ ನೀರು ಅದಕ್ಕೆ ಸೇರ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ಕಾರಣಗಳಾಗಿತ್ತು. UB ಸಲೀಂ ಅವರೇ, ತಾವು ಈಗ ನೀರಿನ ಅಥವಾ ಮಂಗಳೂರಿನ ಒಂದು ಪ್ರವಾಹದ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಪ್ರಮುಖವಾಗಿ ನಾವು ಸಮ್ಮಿಶ್ರ ಸಂಪುಟದ ಬಗ್ಗೆನೇ ತಗೊಳ್ಳೋಣ. ಈಗ ನೀವು ಕೂಡ ಕಾಂಗ್ರೆಸ್ನ ಅಂದ್ರೆ ಅದರಲ್ಲೇ ಹೆಚ್ಚಾಗಿ ನಡ್ಕೊಂಡವರು, ಎಲ್ಲಾ ರೀತಿಯಾಗಿ ರಾಜಕೀಯದಲ್ಲಿ ಕೂಡ ಕಂಡುಕೊಂಡವರು, ಅಂದ್ರೆ UT ಖಾದರ್ ಅವರನ್ನ ತುಂಬಾನೇ ಹತ್ತಿರದಿಂದ ಕಂಡಂತವರು UB ಸಲೀಂ ಅವರು ಅಂತ ಕೇಳಿದ್ದೇನೆ. ಹಾಗಾಗಿ UT ಖಾದರ್ ಅವರಿಗೆ ಈ ಬಾರಿ ಒಂದು ಉತ್ತಮವಾದಂತಹ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ಬೋದು ಅನ್ನುವಂಥದ್ದು ಭರವಸೆ ಇತ್ತು. ಈ ಹಿಂದೆನೂ ಕೂಡ ಆಹಾರ ಅಥವಾ ಆರೋಗ್ಯದ್ದು ಇತ್ತು. ಆದ್ರೆ ಈ ಬಾರಿ ಸಿಕ್ಕಿರ್ತಕ್ಕಂಥದ್ದು ಅವರಿಗೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ವಸತಿ ಮತ್ತು ನಗರಾಭಿವೃದ್ಧಿ. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ UT ಖಾದರ್ ಅವ್ರ ಬಗ್ಗೆ? ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 8 ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು, ಅದು ಕೂಡ UT ಖಾದರ್ ಅವರಿಂದ. UT ಖಾದರ್ ಅವರ ಜಯಕ್ಕೆ ಎಲ್ಲಾ ಧರ್ಮದ ಎಲ್ಲ ಮತದಾರ ಬಂಧುಗಳ ಸಹಕಾರ ಇತ್ತು ಮೊದಲನೇದಾಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು UT ಖಾದರ್ ಅವರ ಕಾರ್ಯಕ್ಷಮತೆ ಬಗ್ಗೆ ಹೇಳಬೇಕಾದ್ರೆ, ಅವರು ನಾವೀಗ ಕ್ರೀಡೆಯಲ್ಲಿ ಹೇಳುವಾಗ ನಮ್ಮ ಕ್ರಿಕೆಟ್ ಆಟ, ಕೆಲವು ಆಟಗಾರರು ಮಾತ್ರ, ಎಲ್ಲ ಆಟಗಾರರಿಗೆ ಸಾಧ್ಯ ಇಲ್ಲ, 1 ಅಥವಾ 2% ಆಟಗಾರರು ಮಾತ್ರ ಯಾವುದೇ ಹಂತದಲ್ಲೂ ಬಂದರೂ ಕೂಡ ಬ್ಯಾಟಿಂಗ್ ಮಾಡುವಂತ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಅಂತಹ ಅವರು ಆಟಗಾರ ರಾಜಕೀಯ ವಲಯದಲ್ಲಿ UT ಖಾದರ್ ಅವರು. ಅವರಿಗೆ ಯಾವುದೇ ಒಂದು ಅಧಿಕಾರ ಕೊಟ್ಟರು, ಯಾವುದೇ ಪೋರ್ಟ್ಫೋಲಿಯೋ ಸಿಕ್ಕಿದ್ರು ಅದನ್ನ ನಿಭಾಯಿಸತಕ್ಕಂಥ ಒಂದು ಶಕ್ತಿ, ವಿಶೇಷತೆ ಅವರಲ್ಲಿ ಇದೆ ಅನ್ನೋ ಗುಣ ಇದೆ ಅನ್ನೋದನ್ನ ನಾವು ಇದಕ್ಕಿಂತ ಮೊದಲು ಕಂಡಿದ್ದೇವೆ. ಅದೇ ರೀತಿ ಈ ಬಾರಿ ಈಗ ನಗರಾಭಿವೃದ್ಧಿ ಮತ್ತು ವಸತಿ ಅಂತ ಇದೆ, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವುದು ಯಾರಿಗೂ ಕೂಡ. ಅದು ಸಂಜೆ ಹೊತ್ತಿಗೆನೆ ಅಷ್ಟೇ ಎಲ್ಲರಿಗೂ ಯಾವ ಮುಖ್ಯಮಂತ್ರಿಗಳು ಕೊಡಬಹುದು. ಆದ್ರೂ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ, ಜನತೆಗೂ ವಿಶ್ವಾಸ ಇದೆ. ಅವರು ಯಾವುದೇ ಖಾತೆ ಕೊಟ್ಟರು ಅದನ್ನ ಬಹಳ ಸುರಳಿತವಾದಂತಹ ರೀತಿಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಹೋಗಿ ಯಶಸ್ವಿ ಆಗ್ಬಹುದು, ಮತ್ತೆ ಸರ್ಕಾರಕ್ಕೆ ಒಂದು ಹೆಸರು ತರಬಹುದು, ಅದೇ ರೀತಿ ಜನತೆಗೆ ಸಹಕಾರಿ ಆಗ್ಬಹುದು ಅನ್ನೋ ವಿಶ್ವಾಸ. ಸತೀಶ್ ಬಾಬು, ಹಾಗಾದ್ರೆ UT ಖಾದರ್ ಅಂದ್ರೆ ಬಿಜೆಪಿಯ 8 ಖಾತೆಯನ್ನು ಕೂಡ ಗಳಿಸಬೇಕು ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಇದ್ದಂಥದ್ದು ಒಂದು ನಿಮ್ಮ ಗುರಿಯಾಗಿತ್ತು. ಆದ್ರೆ ಆ ಒಂದು ಗುರಿಗೆ ಕಪ್ಪು ಚುಕ್ಕೆಯಾಗಿ UT ಖಾದರ್ ಅವರು ಎದುರಾಳಿಯಾಗಿ ನಿಂತಿದ್ದಾರೆ. ಅಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಇಂದ ಒಂದು ಸ್ಥಾನ ಕಾಂಗ್ರೆಸ್ಗೆ ಹೋಗಿದೆ, ಅದು ಕೂಡ UT ಖಾದರ್. ಪ್ರಬಲ ಒಬ್ಬ ಎದುರಾಳಿಯಾಗಿ UT ಖಾದರ್ ಅವರು ಬಿಜೆಪಿಗೆ ಈಗ ಸೆಡ್ಡು ಹೊಡೆದು ನಿಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆ ರೀತಿ ಯಾವತ್ತೂ ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಮಾಡ್ತಾ ಇರುವಂತದ್ದು ಜನಸೇವೆಗಾಗಿ ಹೊರತು ಅಧಿಕಾರ ಗಳಿಕೆಗಲ್ಲ. ಅಧಿಕಾರ ಗಳಿಕೆ ಒಂದು ಜನಸೇವೆಗೆ ಒಂದು ಸಹಕಾರ ನೀಡ್ತಾ ಇರುವಂತ, ಆದ್ರೂ ಕೂಡ ಪ್ರಬಲ ಎದುರಾಳಿ ಅಂತಾನೆ ಹೇಳ್ಬೋದು UT ಖಾದರ್. ಖಂಡಿತವಾಗಿ ಯಾವುದೇ ರೀತಿ ಎದುರಾಳಿಗಳನ್ನ ನಾವು ಸಣ್ಣ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ. ಮತ್ತು ಅವರಲ್ಲಿರುವಂತಹ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ಅರಿವು ಕೂಡ ನಮಗಿದೆ. ಆದ್ರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯಾವ ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಂಡು ಅವರವರ ಕ್ಷೇತ್ರದಲ್ಲಿ ವಿಜಯ ಆಗ್ತಾ ಇದ್ದಾರೆ, ಅದಕ್ಕೆ ತಕ್ಕ ಪ್ರತಿತಂತ್ರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋರಿದ್ದೀವಿ. ಸರಿಯಾದ ಉತ್ತರವನ್ನು ಅಲ್ಲಿಯ ಜನತೆ ಕೂಡ ನೀಡಲಿಕ್ಕಿದ್ದಾರೆ. ಮತ್ತು ಹಿಂದೆ ಕೂಡ ಇವರು ನಮ್ಮ ಸನ್ಮಿತ್ರ ಹೇಳಿದಾಗ ಇಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಒಂದೆರಡು ವಿಷಯಗಳನ್ನು ಹೇಳಿದರು. ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆಯ ಬಗ್ಗೆ ಉಲ್ಲೇಖಗಳನ್ನು ಮಾಡಿದರು. ಇಲ್ಲಿಯ ರಾಜ್ಯ ಹೆದ್ದಾರಿಗಳು, ರೈಲ್ವೆ ಇದರ ಬಗ್ಗೆ ಕೂಡ ಉಲ್ಲೇಖಗಳನ್ನು ಮಾಡಿದರು. ಇವತ್ತು ರೈಲ್ವೆ ಬಗ್ಗೆ ಇರ್ಬೋದು ಅಥವಾ ಇವತ್ತು ರಾಜ್ಯ ಹೆದ್ದಾರಿಗಳು ಅವರೇ ಹೇಳಿದಾಗ 10 ವರ್ಷಗಳ ನೆನೆಗುದಿಗೆ ಬಿದ್ದಿರುವಂತಹದ್ದು ಇವತ್ತು ವೇಗ ದೊರಕಿಸಿಕೊಟ್ಟಿರುವಂಥದ್ದು 5 ವರ್ಷಗಳ ಅವಧಿಯಲ್ಲಿ. ಯಾಕಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲಿ ಏನಾಗಿತ್ತು ಅದ್ರ ಕಾರ್ಯರೂಪಕ್ಕೆ ತಂದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ನಳಿನ್ ಕುಮಾರ್ ನೇತೃತ್ವದ ಸಂಸತ್ ಸದಸ್ಯರ ನೇತೃತ್ವದಲ್ಲಿ. ಮತ್ತು ಅವರು ಮಾತಾಡ್ತಾ ಇರುವಾಗ ನೆರೆಯ ಬಗ್ಗೆ ಹೇಳಿದರು. ಮೊನ್ನೆ ನೆರೆ ಬಂತು ನಳಿನ್ ಕುಮಾರ್ ಕಟೀಲ್ ಅವರು ಕಾರಣ ಅನ್ನುವ ರೀತಿಗಳಲ್ಲಿ ಹೇಳಿದರು. ಆದರೆ ಅದೇ ರೀತಿಯಲ್ಲಿ ಮಹಾನಗರ ಪಾಲಿಕೆ ಅದಕ್ಕೆ ಕಾರಣ ಅಲ್ಲ, JR ಲೋಬೋ ಕಾರಣ ಅಲ್ಲ. ನಾನಿವತ್ತು ಯಾರು ಕಾರಣ ಅನ್ನೋದರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡೋದಿಲ್ಲ. ಇವತ್ತು ನಮ್ಮಲ್ಲಿರುವಂತಹ ಏನು ಅಧಿಕಾರಗಳೇನಿದೆ ಅದು ಜನಸೇವೆಗೆ ನಾವು ಉಪಯೋಗಿಸಿದಾಗ, ಸಮರ್ಥವಾಗಿ ನಿಭಾಯಿಸಿದಾಗ ಖಂಡಿತವಾಗಿಯೂ ಜನ ನಮ್ಮನ್ನು ಗುರುತಿಸ್ತಾರೆ. ಮತ್ತು ಯಾವುದೇ ರೀತಿಯ ಯೋಜನೆಗಳಿರ್ಬೋದು ಅದು ಅನುಷ್ಠಾನಗೊಂಡಾಗ ಮಾತ್ರ ಅದು ಜನರಿಗೆ ತಲುಪುವಂತಹದ್ದು. ಇವತ್ತು ಎಷ್ಟೇ ಕೋಟಿ ರೂಪಾಯಿಗಳನ್ನು ತರಲಿ, ಆದರೆ ಅದು ಕೊನೆಯ ವ್ಯಕ್ತಿಗೆ ಫಲಾನುಭವಿಗೆ ದೊರಕಿದ್ರೆ ಮಾತ್ರ ಅದು ಉಪಯೋಗ ಬರ್ತದೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು ಮತ್ತು ರಾಜಕೀಯವನ್ನು ಮಾಡ್ತಾ ಇರುವಂತದ್ದು. UB ಸಲೀಂ ಅವರೇ, ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ, ಈಗ ತಾವಾಗ ತಾನು ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತದ್ದು ಮಾತುಕತೆ ಇಲ್ಲ, ಇವರು ಪರಮೇಶ್ವರ್ ಆಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಅಸಮಾಧಾನಗಳು ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರೆ, ಅದೇ ಈಗ ಸಚಿವ ಪಟ್ಟಿ ಅಂತಿಮಗೊಳ್ತಾ ಇದ್ದಂತೆ ಬೆಂಬಲಿಗರು ಆಕ್ರೋಶವನ್ನು ಕೂಡ ಮಾಡ್ತಾ ಇದ್ದಾರೆ. ತಮಗೆ ಕೇವಲ ಪಕ್ಷದಲ್ಲಿ ಈಗ ಸಚಿವ ಸಂಪುಟದಲ್ಲಿ ಅಥವಾ ಮೈತ್ರಿ ಪಕ್ಷದಲ್ಲಿ ಅಧಿಕಾರ ಸಿಗ್ಲಿಲ್ಲ ಅನ್ನುವಂಥದ್ದು. ರಾಜಕೀಯದಲ್ಲಿ ಆಶೆ ಆಕಾಂಕ್ಷೆ ಇರ್ತಕ್ಕಂಥದ್ದು ಸಾಮಾನ್ಯ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡಂತಹ ಸತೀಶ್ ಪ್ರಭು ಅವರು ಮತ್ತು UB ಸಲೀಂ ಅವರಿದ್ರು, ಇಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ.
ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ಯಾವ ರೀತಿಯಾಗಿ ಮೈತ್ರಿ ಸರ್ಕಾರದಲ್ಲಿ ರಚನೆಯಾಗಿದೆ, ಮುಂದಿನ ದಿನಗಳಲ್ಲಿ ಈ ಒಂದು ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಅಲೆಯನ್ನು ನಡೆಸಬಹುದು, ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಥವಾ ಜೆಡಿಎಸ್ ಪಾಳ್ಯದಲ್ಲಿ ಒಳಗಿಂದ ಒಳಗೆ ಯಾವ ರೀತಿಯಾದಂತಹ ಮಾತುಕತೆಗಳು ನಡೆಯಬಹುದು, ಅಥವಾ ಈ ಒಂದು 5 ವರ್ಷದ ಸರ್ಕಾರ ಎಷ್ಟರ ಮಟ್ಟಿಗೆ ಗ್ಯಾರಂಟಿಯಾಗಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಲ್ತದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.